ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮಸ್ತೆ. ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಬಾರಿ ಡಾಕ್ಟರ್ ಬರ್ತಾರೆ, ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ, ನಮಗೆ ಕೆಲವೊಂದು ರೀತಿಯಲ್ಲಿ, ಕೆಲವೊಂದು ಬಗೆಯಲ್ಲಿ, ಕೆಲವೊಂದು ವಿಧಾನದಲ್ಲಿ ಅರಿವನ್ನು ಮೂಡಿಸ್ತಾರೆ. ಇವತ್ತು ಕೂಡ ಅಂಥದ್ದೇ ಕಾರ್ಯಕ್ರಮ. ಅದರ ಜೊತೆಗೆ ಒಂದು ವಿಶೇಷವಾದ ದಿನದ ಬಗ್ಗೆ ಮಾತಾಡಬೇಕು. ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ ಅಂತ ನಾವು ಆಚರಿಸ್ತೇವೆ. ಕ್ಯಾನ್ಸರ್ ಅನ್ನುವಂಥದ್ದು ಭಯಾನಕ ಎಷ್ಟೋ, ಅದರ ಜೊತೆಗೆ ಅದರ ಬಗ್ಗೆ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಅಷ್ಟೇ ಇದೆ. ಹಾಗಿರಬೇಕಾದ್ರೆ ವಿಶೇಷ ತಜ್ಞರೊಂದಿಗೆ ಮಾತಾಡಿ ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ವಿಶೇಷ ತಜ್ಞರಾಗಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ಸಂಗೀತಾ ಕೆ ಅವರಿದ್ದಾರೆ. ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಫೆಬ್ರವರಿ 4 ಕ್ಯಾನ್ಸರ್ ದಿನ ಅಂತ ಹೇಳಿ ನಾವು ಆಚರಿಸ್ತೇವೆ. ಪ್ರತಿ ಒಂದು ಆರೋಗ್ಯ ಅಥವಾ ಕಾಯಿಲೆಗೆ ಸಂಬಂಧಿಸಿದಂತಹ ದಿನದಲ್ಲಿ ಅವೇರ್ನೆಸ್ ಕೊಡುವಂಥದ್ದು ಡಾಕ್ಟರ್ ಆಗಿ ನಿಮ್ಮ ಕರ್ತವ್ಯ ಕೂಡ ಆಗಿರ್ತದೆ. ಮಾಧ್ಯಮದವರಾಗಿ ಅದನ್ನು ತಲುಪಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ. ಇವತ್ತು ನಮ್ಮಿಬ್ಬರ ಕರ್ತವ್ಯ ಜೊತೆಗೂಡಿ ಕ್ಯಾನ್ಸರ್ ದಿನವನ್ನ ಯಾಕಾಗಿ ಆಚರಿಸಬೇಕು, ಅದರ ದಿನದ ಪ್ರಾಮುಖ್ಯತೆ ಏನು? ಓಕೆ, ವೀಕ್ಷಕರಿಗೆಲ್ಲ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ. ನನ್ನ ಬಗ್ಗೆ ಹೇಳ್ಕೋಬೇಕಾದ್ರೆ ನಾನೊಬ್ಬಳು ಸ್ತ್ರೀರೋಗ ತಜ್ಞೆ. ಈಗ ಸ್ಪೆಷಲೈಸ್ಡ್ ಇನ್ ಸ್ತ್ರೀ ಜನನಾಂಗ ಕ್ಯಾನ್ಸರ್ನ ಸೂಪರ್ ಸ್ಪೆಷಲೈಸೇಷನ್ ಮಾಡಿ ಬಂದಿದ್ದೆ. ಜನನಾಂಗ ಕ್ಯಾನ್ಸರ್ನ ತಜ್ಞೆ ನಾನು. ಅವ್ರು ಹೇಳಿದಾಗೆ ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿನಲ್ಲಿ ಉಪ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಇವತ್ತಿನ ದಿನ, ಈ ವಾರ ಪೂರ್ತಿ ನಾವು ಒಂದು ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತವಾಗಿ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಿನ್ನೆ ಟಿ ವಿಯವರು ಕೇಳಿದರು, ಒಂದು ಸ್ವಲ್ಪ ಸ್ತ್ರೀ ಜನನಾಂಗ ಕ್ಯಾನ್ಸರ್ನ ಬಗ್ಗೆಯೂ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ ಹೇಳಿ. ಸೊ ಇದರಿಂದ ಉಪಯೋಗ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ನಾನಿವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಜಾಗತಿಕ ಮಟ್ಟದಲ್ಲಿ ಫೆಬ್ರವರಿ 4 ಅಂದರೆ ಈ ಶನಿವಾರ ನಾವು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸ್ತೇವೆ. ಯಾಕೆ ಆಚರಿಸ್ತೇವೆ? ಆ್ಯಕ್ಚುಲಿ ಕ್ಯಾನ್ಸರ್ನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು, ಜಾಗೃತಿ ಮೂಡಿಸೋದು, ಅದರಲ್ಲಿರೋ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸೋದು ಮತ್ತು ಕೆಲವೊಂದು ಬದಲಾವಣೆಯನ್ನು ನಾವು ಪ್ರೇರೇಪಿಸೋದು, ಹಾಗೂ ಜಾಗತಿಕ ಮಟ್ಟದಲ್ಲಿ ಈ ಕ್ಯಾನ್ಸರ್ನ ಏನು ಪರಿಣಾಮ ಇದೆ ಅದನ್ನು ನಾವು ಕಡಿಮೆ ಮಾಡೋದು. ಇದು ನಮ್ಮ ಒಂದು ಧ್ಯೇಯದೊಂದಿಗೆ ಈ ವರ್ಲ್ಡ್ ಕ್ಯಾನ್ಸರ್ ಡೇ ಜಾಗತಿಕ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಜನರಲ್ಲಿ ಒಂದು ಕ್ಯಾನ್ಸರ್ನ ಬಗ್ಗೆ ಇರುವಂಥ ಪೂರ್ವಾಗ್ರಹಗಳು ಅಥವಾ ತಪ್ಪು ನಂಬಿಕೆಗಳನ್ನು ನಾವು ನಿವಾರಿಸಿ, ಕ್ಯಾನ್ಸರ್ ಅಂದರೆ ಏನು, ಅದರದ್ದು ಏನು ಮುಖ್ಯ ಟ್ರೀಟ್ಮೆಂಟ್, ಅದನ್ನು ಹೇಗೆ ನಾವು ಅದನ್ನು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಂಡು ಮೆಟ್ಟಿ ನಿಲ್ಲಬಹುದು, ಇಟ್ ಈಸ್ ನಾಟ್ ದ ಫೇಲಿಯರ್, ಅದನ್ನು ಹೇಗೆ ಜಯಿಸ್ಬೋದು ಅನ್ನೋದನ್ನು ಹೇಳ್ಕೊಡೋದಕ್ಕೋಸ್ಕರ, ಜಗತ್ತಿಗೆ ಸಾರಲಿಕ್ಕೋಸ್ಕರ ಒಂದು ದಿನಾಚರಣೆಯನ್ನು ಆಚರಿಸೋದು. ನಾವು ಪ್ರತಿ ಒಂದು ವರ್ಷದಲ್ಲಿ ಒಂದೊಂದು ಥೀಮ್ ಅಂತ ಮಾಡ್ತೀವಿ. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಥೀಮ್, ಕ್ಯಾನ್ಸರ್ ಥೀಮ್ ಅಂತ ಹೇಳಿ ಆ ಡೇದು ಥೀಮ್. ಸೊ 2022 ಅಲ್ಲಿ ಫಿಲ್ ದ ಕೇರ್ ಗ್ಯಾಪ್ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ನಾವೊಂದು ಇಡೀ ವರ್ಷ ಕಾರ್ಯಕ್ರಮ ನಡೆಸಿದ್ವಿ. ಅದನ್ನು ಒಂದೇ ವರ್ಷಕ್ಕೆ ಸೀಮಿತ ಮಾಡದೆ 3 ವರ್ಷಕ್ಕೆ ಒಂದು ತ್ರೈವಾರ್ಷಿಕ ಯೋಜನೆಯಾಗಿ ಒಂದು ಥೀಮ್ ತಗೊಂಡಿದ್ದಾರೆ. ಫಿಲ್ ದ ಕೇರ್ ಗ್ಯಾಪ್ ಹೇಳೋ ಆ ಸೆಂಟೆನ್ಸಲ್ಲೇ ಅರ್ಥ ಆಗತ್ತೆ. ಈ ವಿಶ್ವಾದ್ಯಂತ ಇರುವಂಥ ಒಂದು ಕ್ಯಾನ್ಸರ್ನ ಆರೈಕೆಯಲ್ಲಿನ ಒಂದು ಅಸಮಾನತೆ, ಅದನ್ನು ದೂರ ಮಾಡೋದು ಅಂತ ಹೇಳಿದರೆ, ವಿಶ್ವಾದ್ಯಂತ ಕ್ಯಾನ್ಸರ್ನ ಆರೈಕೆಯಲ್ಲಿ ಏನು ಎಲ್ಲರಿಗೆ ಮುಟ್ತಾ ಇಲ್ಲ, ಯಾಕೆ, ಅದರಲ್ಲಿರೋದು ಏನು ಪ್ರಾಬ್ಲಮ್, ಯಾಕೆ ಎಲ್ಲ ಜನಸಾಮಾನ್ಯರಿಗೂ ಸಮಾನ ರೀತಿಯಲ್ಲಿ ಅದು ತಲುಪ್ತಾ ಇದೆಯಾ ಇಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಅದು ಕುಂದುಕೊರತೆಗಳನ್ನು ಪರಿಹಾರ ಮಾಡೋದು. ಅಂದರೆ ಪ್ರತಿಯೊಬ್ಬನಿಗೂ ಒಂದು ಕ್ಯಾನ್ಸರ್ ಅಂದರೆ ಹೇಳಿದರೆ, ಒಬ್ಬ ಶ್ರೀಮಂತ ಆಗಿರಲಿ, ಬಡವರಾಗಿರಲಿ, ಹಣಕಾಸಿನ ಏನೇ ಸಮಸ್ಯೆ ಇರಲಿ, ಎಲ್ಲರಿಗೂ ಕ್ಯಾನ್ಸರ್ ಕೇರ್ ಮುಟ್ಟಬೇಕು, ಕ್ಯಾನ್ಸರ್ ಟ್ರೀಟ್ಮೆಂಟ್ ತಲುಪಬೇಕು. ಯಾರು ಹಣದ ಕೊರತೆಯಿಂದ ಕ್ಯಾನ್ಸರಿಗೆ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದೇ ಸಾಯಬಾರ್ದು. ಮತ್ತು ಎಲ್ಲ ಕಡೆನೂ ಇದೆ ಟ್ರೀಟ್ಮೆಂಟ್, ಆದರೆ ಸೌಲಭ್ಯಗಳಿದೆ, ಆದರೆ ಜನಸಾಮಾನ್ಯರನ್ನು ತಲುಪ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಕಾಸಸ್. ಅದೇ ಆ ಗ್ಯಾಪ್ನ ಫಿಲ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ 3 ವರ್ಷ ಈ ಥೀಮ್ನ ಅಡಿಯಲ್ಲಿ ನಾವು ಎಲ್ಲ ಕ್ಯಾನ್ಸರ್ ತಜ್ಞರು, ಕ್ಯಾನ್ಸರ್ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ನಾವು ನೋಡಿದ್ದೀವಿ ಗೌರ್ಮೆಂಟು ಈಗ ತುಂಬಾ ಯೋಜನೆ ಇದೆ. ಅಂದರೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಸಂಪೂರ್ಣ ಸುರಕ್ಷಾ, ತುಂಬಾ ಯೋಜನೆಗಳ ಅಡಿಯಲ್ಲಿ ಕ್ಯಾನ್ಸರಿಗೆ ತುಂಬಾ ಪೇಷಂಟ್ಗಳಿಗೆ ತುಂಬ ಈ ಮೊದಲಿನ ಪ್ರಕಾರ ಕ್ಯಾನ್ಸರ್ ಬಂತು ಅಂತ ಹೇಳಿದರೆ ಒಂದು ಫ್ಯಾಮಿಲಿಗೆ ಒಂದು ಬರ್ಡನ್, ಆ ರೀತಿ ಆಗಬಾರ್ದು. ಅವರು ಆಯುಷ್ಯವನ್ನೇ ಕಳ್ಕೊಳ್ಳೋದಲ್ಲದೆ ಆಸ್ತಿನೂ ಕಳ್ಕೊಳ್ಳೋ ಒಂದು ಕಾಲ ಇತ್ತು. ಈಗ ಆ ರೀತಿ ಇಲ್ಲ. ಎಲ್ಲ ಗೌರ್ಮೆಂಟ್ ಅದಕ್ಕೆ ಬೇಕಾದ ಒಂದು
ಎಲ್ಲ ಸವಲತ್ತನ್ನು ಕೊಟ್ಟಿದೆ. ಅದು ಜನರಿಗೆ ಮುಟ್ಟಬೇಕು, ಅದನ್ನು ಆ ಗ್ಯಾಪ್ನ ಫಿಲ್ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಈ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು, ಸ್ಕ್ರೀನಿಂಗ್ ಪ್ರೋಗ್ರಾಮ್, ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ, ಅಥವಾ ಜನಸಾಮಾನ್ಯರಿಗೆ ಹೇಗೆ ಮುಟ್ಲಿಕ್ಕಾಗತ್ತೆ, ತಲುಪಲಿಕ್ಕಾಗತ್ತೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ನಾನು ಇವತ್ತಿನ ತುಂಬ ಹೆಡ್ ಟು ಟೋ ಹೇಳೋದಾದರೆ, ಅಂದರೆ ತಲೆಯಿಂದ ಕಾಲು ತನಕ ಎಲ್ಲ ಪಾರ್ಟ್ಗಳಲ್ಲೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ನಾನು ಮೇಯ್ನಾಗಿ ಸ್ತ್ರೀ ಜನನಾಂಗ ವ್ಯೂಹದ ಕ್ಯಾನ್ಸರ್ನ ಸ್ಪೆಷಲಿಸ್ಟ್. ಎಸ್. ಆ್ಯಂಡ್ ಕ್ಯಾನ್ಸರ್ ಈಗ ಅಂಕಿಅಂಶಗಳ ಪ್ರಕಾರ, ಯಾಕೆ ಕ್ಯಾನ್ಸರ್ ಹೇಳಬೇಕು ಅಂತ, ಅಂಕಿಅಂಶದ ಪ್ರಕಾರ ವಿಶ್ವಾದ್ಯಂತ ಈಗ ಮರಣ ಹೊಂದೋದಕ್ಕೆ ಒಂದೊಂದು ಕಾರಣಗಳಿರ್ತವೆ. ಈಗ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಆಗಿ ಕ್ಯಾನ್ಸರ್ ಇದೆ, ಅಷ್ಟು ಕಾಮನ್ ಆಗಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಇದೇ ಮುಂದುವರೆದ್ರೆ ಫಸ್ಟ್ ಕಾಸ್ ಆಫ್ ಡೆತ್ ಇನ್ ವರ್ಲ್ಡ್ ವೈಡ್ ವಿಲ್ ಬಿ ಕ್ಯಾನ್ಸರ್. ಓಕೆ. ಆ ರೀತಿ ಅದಕ್ಕೋಸ್ಕರ ನಾವು ಮುಂಜಾಗ್ರತೆ ಏನು ವಹಿಸಬೇಕು ಅನ್ನೋದನ್ನ ನಾವು 1 hour ಮಾತಾಡೋಣ ಅದರ ಬಗ್ಗೆ. ಖಂಡಿತ. ಮತ್ತೇನು ಈಗ ಕೆಲವು ಇದಕ್ಕೆ ಪ್ರೋಗ್ರಾಮಿಗೆ ಬರೋ ಮೊದಲು ಕೆಲವೆಲ್ಲ ಅಂಕಿಅಂಶಗಳನ್ನೆಲ್ಲ ನಾನು ಸ್ಟಡಿ ಮಾಡಿದಾಗ ಆಲ್ಮೋಸ್ಟ್ ಒಂದು 10ರಲ್ಲಿ ಒಬ್ಬ ವ್ಯಕ್ತಿ ಭಾರತದಲ್ಲಿ ಕ್ಯಾನ್ಸರಿಗೆ ತುತ್ತಾಗುವ ಚಾನ್ಸಸ್ ಇದೆ. ಓಕೆ. ಆ್ಯಂಡ್ 16 ಮಿಲಿಯನ್ ವ್ಯಕ್ತಿಗಳು ಕ್ಯಾನ್ಸರ್ಗೆ ಬಲಿಯಾಗುವ ಚಾನ್ಸಸ್ ಇದೆ. ಇಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ. ಅಂದರೆ ಒಂದು ಬಲಿಯಾಗ್ತಿರೋ 10ರಲ್ಲಿ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರ್ಬೋದು, 6ರಲ್ಲಿ ಒಬ್ಬ ವ್ಯಕ್ತಿ ಕ್ಯಾನ್ಸರಿಂದ ಮೃತ ಹೊಂದಬಹುದು ಅನ್ನುವಂಥ ಅಂಕಿಅಂಶಗಳು ಇತ್ತೀಚೆಗೆ ಬಂದಿದೆ. ಸೊ ಅದರ ತೀವ್ರತೆನೇ ಅರ್ಥ ಮಾಡ್ಕೊಳ್ಳಿ ಎಲ್ಲ ವೀಕ್ಷಕರೇ. ಅದ್ರ ಬಗ್ಗೆ ಏನೇ ನಿಮ್ಮಲ್ಲಿ ಡೌಟ್ಸ್ ಇದ್ರೇನು ನಮಗೆ ಕೇಳಿ ಆನ್ಸರ್ ಮಾಡಲಿಕ್ಕೆ ನಾವಿದ್ದೇವೆ. ಎಸ್, ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ ಡಾಕ್ಟರ್. ಸೊ ಖುಷಿ ಆಯಿತು. ಇವತ್ತಿನ ಕಾರ್ಯಕ್ರಮ ಹೇಗಿರಬಹುದು ಅನ್ನೋಂಥ ನಿರೀಕ್ಷೆ ಜನರಿಗೂ ಕೂಡ ಇರುತ್ತೆ. ಈ ಕ್ಯಾನ್ಸರಲ್ಲಿ ಹಲವಾರು ವಿಧಗಳಿರ್ತದೆ. ನೀವು ಯಾವ ಕ್ಯಾನ್ಸರನ್ನು ಟ್ರೀಟ್ಮೆಂಟ್ ಮಾಡ್ತೀರಾ? ಯಾವ್ಯಾವ ರೀತಿಯ ಕ್ಯಾನ್ಸರನ್ನು ನೀವು ಅವರಿಗೆ ಜನರಿಗೆ ಟ್ರೀಟ್ಮೆಂಟ್ ಮಾಡೋದಲ್ಲದೆ ಯಾವ ಕ್ಯಾನ್ಸರಲ್ಲಿ ನೀವು ಸ್ಪೆಷಲಿಸ್ಟೇ ಆಗಿದ್ದೀರಾ? ನಾನು ಅದೇ ಗೈನಕ್ಕಾಗಿ MSOBG ಮಾಡಿ ಅದ ನಂತರ MCH ಗೈನಿ ಆಂಕೋ ಸರ್ಜರಿ ಮಾಡಿರೋದು. ಓಕೆ. ಪ್ರತಿಷ್ಠಿತ ಸಂಸ್ಥೆ ಅಹಮದಾಬಾದ್ GCRI, ಗುಜರಾತ್ ಕ್ಯಾನ್ಸರ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಸ್ಪೆಷಲೈಸೇಷನ್ ಮಾಡಿ ಮಂಗಳೂರಿಗೆ ಬಂದು ಈಗ 1 ವರ್ಷ ಆಯಿತು. ನಾನು ಕಲ್ತಿರೋದು ಗರ್ಭಾಶಯದ ಕಂಠ, ಅಂದರೆ ಗರ್ಭಾಶಯ ಅಂದರೆ ಯುಟ್ರಸ್, ಗರ್ಭಾಶಯದ ಕಂಠ. ಡಾಕ್ಟರ್ ನಿಮ್ಮ ಜೊತೆ ಮಾತಾಡೋಣ, ಒಂದು ಕರೆ ಸಿದ್ಧವಾಗಿದೆ. ನಿಮ್ಮ ಮಾತುಗಳನ್ನು ಕೇಳಿ ಆಲ್ರೆಡಿ ಕರೆ ಬಂದಿದೆ. ಹೆಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಇವರು ಸಂಗೀತ ಮೇಡಮ್. ಸಂಗೀತ ಮೇಡಮ್ ಪಕ್ಕದಲ್ಲಿದ್ದಾರೆ. ನಿಮ್ಮ ಯಾವುದೇ ಪ್ರಶ್ನೆ ಇದು ಕೇಳಬಹುದು. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಂಚಿತಪೇಟೆಯಿಂದ ಪುಷ್ಪಕ್ಕ. ಆಹಾ, ಓಕೆ ಮ್ಯಾಮ್. ತಮ್ಮ ಯಾವುದೇ ಪ್ರಶ್ನೆ ಇದ್ರು ಕೇಳಿ, ಡಾಕ್ಟರ್ ಆನ್ಸರ್ ಮಾಡ್ತಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್. ಈಗ 10 ವರ್ಷದಲ್ಲಿ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಸ್ಟಾರ್ಟ್ ಆಗ್ತದೆ. ಎಸ್. ಮತ್ತೆ ಈಗ ಹೆಚ್ಚಿನವರಿಗೆ 41-42 ವರ್ಷ ಆದ್ಮೇಲೆ ನಿಲ್ತದೆ ಮೇಡಮ್. ಎಸ್. ಅಂತ ಸಂದರ್ಭದಲ್ಲಿ ಕ್ಯಾನ್ಸರ್ ಬರುವುದು ಜಾಸ್ತಿಯಾ? ನೋಡಿ, ನಮ್ಮ ಗರ್ಭಾಶಯದ ಕ್ಯಾನ್ಸರ್ನ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದೆ ಇದೆ. ನೀವು ಮುಟ್ಟಿನ ಏನು ಸಮಸ್ಯೆ ಕೇಳ್ತಿದ್ದೀರಲ್ಲ, ಕ್ವಶನ್ ಅದೇ. ಬೇಗ ಋತುಸ್ರಾವ ಬೇಗ ಶುರು ಆಗೋದು, ಅಂದರೆ ಬೇಗ ಋತುಮತಿ ಆಗೋದು, ಮತ್ತೆ ಲೇಟಾಗಿ ನಿಲ್ಲೋದು ಅಂತ ಹೇಳಿದ್ರೆ, ಈಗ ಬೇಗ ಅಂದರೆ 8ರಿಂದ 10 ವರ್ಷಕ್ಕೇ ಶುರು ಆಯಿತು. ಆ್ಯಂಡ್ 40ಕ್ಕೆ ನಿಂತರೆ ಅದು ನಿಮ್ಮ ಪುಣ್ಯ. 55ಕ್ಕೆ ಮುಂದುವರಿತು, ಗರ್ಭಾಶಯದ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಆ ವಿಷಯಕ್ಕೂ ಬರ್ತೇನೆ, ಯಾಕೆ ಬೇಗ ಆಗ್ತಿದೆ ಹೆಣ್ಮಕ್ಕಳಿಗೆ, ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಮುಂದಿನ ದಿನಗಳಲ್ಲಿ ಯಾಕೆ ಕ್ಯಾನ್ಸರ್ ಜಾಸ್ತಿ ಆಗ್ಬಹುದು, ಇದು ಒಂದು ಕಾರಣ. ನಮ್ಮ ಊಟ ಇರಬಹುದು, ನಮ್ಮ ಲೈಫ್ ಸ್ಟೈಲ್ ಇರಬಹುದು. ಹುಡುಗಿಯರು ಮೊದಲು 13-14ರ ನಂತರ ಋತುಮತಿ ಆಗ್ತಾ ಇದ್ರು, ಆ್ಯಂಡ್ 47-48 ಮುಟ್ಟು ನಿಲ್ತಾ ಇತ್ತು. ಈಗ ನಾವು ತಿನ್ನುವಂತಹ ಆಹಾರದಲ್ಲಿ ಇರುವಂತಹ ಒಂದು ಹಾರ್ಮೋನ್ಸ್ ಇರ್ಬೋದು, ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಇರ್ಬೋದು, ಅದರಿಂದಾಗಿ ಈ ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ ಅಥವಾ ಎಗ್ ಇರ್ಬೋದು, ಎಲ್ಲನೂ ಆರ್ಟಿಫಿಷಿಯಲ್. ಎಲ್ಲ ಆ ಸೇವನೆಯಿಂದ ಬೇಗ ಋತುಮತಿ ಆಗೋದು, ಮತ್ತೆ 55ರವರೆಗೂ ಮುಟ್ಟು ನಿಲ್ಲೋದಿಲ್ಲ. ಅಂಡ್ ಅಷ್ಟೇ ಅಲ್ಲದೆ ಋತು ಮೊದಲೆಲ್ಲ 28 ದಿನಕ್ಕೆ 30 ದಿನಕ್ಕೆ ಮುಟ್ಟು ಆಗ್ತಾ ಇತ್ತು ಕರೆಕ್ಟಾಗಿ, ರೆಗ್ಯುಲರ್ ಸೈಕಲ್ಸ್. ಈಗ ಇರ್ರೆಗ್ಯುಲರ್, ಎಲ್ಲನೂ ಇರ್ರೆಗ್ಯುಲಾರಿಟಿ. ಆ ಇರ್ರೆಗ್ಯುಲರ್ ಮೆನ್ಸಸ್ ಎಷ್ಟಾಗತ್ತೋ ಅಷ್ಟು ರಿಸ್ಕ್ ಗರ್ಭಾಶಯದ ಕ್ಯಾನ್ಸರ್ ಆಗೋದಕ್ಕೆ. ಸೊ ನಾನೇನು ಹೇಳೋದಂತ ಹೇಳಿದ್ರೆ, 35 ವರ್ಷದ ನಂತರ ಏನಾದರೂ ಮುಟ್ಟಿನಲ್ಲಿ ವ್ಯತ್ಯಾಸಗಳು, ಅಂದರೆ ತಿಂಗಳಿಗೆ ಕರೆಕ್ಟಾಗಿ ಆಗ್ತಾ ಇಲ್ಲ ಮುಟ್ಟು, ಅಂಥವರು ಕೂಡಲೇ ಗೈನಕಾಲಜಿಸ್ಟ್ನ ಅಥವಾ ಗೈನಿ ಆಂಕೋ ಸರ್ಜನ್ನ ಕಾಣಬೇಕು. ಅವರು ನಿಗ್ಲೆಕ್ಟ್ ಮಾಡೋದಲ್ಲ. 35 ಅಂದರೆ ಗರ್ಭಾಶಯದ ಕ್ಯಾನ್ಸರ್ ಎಲ್ಲ ಮೊದಲೆಲ್ಲ 50 ವರ್ಷದ ನಂತರ ಬರ್ತಾ ಇತ್ತು, ಈಗ 20% 40 ವರ್ಷದ ಒಳಗೂ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ 35 ವರ್ಷದ ನಂತರ
ಒಂದು ವೇಳೆ ಋತುಸ್ರಾವದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ, ಕೂಡಲೇ ಡಾಕ್ಟರ್ನ ಕಾಣಬೇಕು, DNC ಏನಾದರೂ ಮಾಡಿಸ್ಕೋಬೇಕು. ಮತ್ತು ಅತಿಯಾದ ವೆಯ್ಟ್ ಗೇನ್ ಆಗೋದನ್ನು ಅದನ್ನು ತಡಿಬೇಕು. ನಿಮ್ಮ ಹೆಣ್ಣುಮಕ್ಕಳು ಯಾರು ಬೇಗ ಋತುಸ್ರಾವ ಎಲ್ಲ ಶುರು ಆಗಿದೆ ಅವರಿಗೆ ಆದಷ್ಟು ಎಕ್ಸಸೈಸ್ ಮಾಡೋದು, ಡಯಟ್ ಚೇಂಜಸ್ ಮಾಡೋದು, ವೆಯ್ಟ್ ಲಾಸ್ ಮಾಡಿಸೋದು, ಅತಿ ಒಬೆಸಿಟಿ ಎಲ್ಲ ಮಾಡ್ಬೋದು. ಮನೆಯೊಳಗೆ ಮೊಬೈಲ್ ನೋಡಿ ಕುತ್ಕೊಳ್ಳೋದಲ್ಲ, ಹೊರಗಡೆ ಆಟ ಆಡಿಸ್ಬೇಕು ಮಕ್ಕಳನ್ನು, ಆ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸೋದು. ಇದೆಲ್ಲ ಹೆಲ್ದಿ ಹ್ಯಾಬಿಟ್ಸ್, ಅದನ್ನೆಲ್ಲ ಮತ್ತೇನು ಡಿಸ್ಕಸ್ ಮಾಡೋಣ. ಇಂಥದ್ದೆಲ್ಲ ಮಾಡೋದ್ರಿಂದ ನಾವು ಈ ಗರ್ಭಾಶಯದ ಕ್ಯಾನ್ಸರ್ನ ಸ್ವಲ್ಪ ತಡಿಬಹುದು. ತಮ್ಮ ಸಲಹೆಗಳಿಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ಧನ್ಯವಾದ. ಆಯ್ತು ಮೇಡಮ್, ಆಯ್ತು. ಎಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಮ್ಯಾಮ್. ಯಾಕಂತ ಹೇಳಿದರೆ ಬಹುಶಃ ಅದೊಂದು 10ನೇ ಕ್ಲಾಸು 12ನೇ ಕ್ಲಾಸು ಈ ಟೈಮಲ್ಲಿ ಹೆಣ್ಣುಮಕ್ಕಳು ದೊಡ್ಡವರಾಗುವಂಥದ್ದು, ಮುಟ್ಟಾಗುವಂಥದ್ದು ಇದೆಲ್ಲ ನಾರ್ಮಲ್ ಆಗಿತ್ತು. ಅಷ್ಟೊತ್ತಿಗೆ ಆ ಮಕ್ಕಳಿಗೆ ಗೊತ್ತಾಗ್ತಿತ್ತು, ನಾಲೆಜ್ ಗೊತ್ತಾಗ್ತಿತ್ತು, ಹೇಗೆ ಮುಟ್ಟಾದರೆ ಹೇಗೆ, ಅದ ನಂತರ ನಾವೇನು ಜಾಗೃತೆ ಮಾಡಬೇಕು, ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಹೇಗೆ ನಾವು ಕೇರ್ ಮಾಡಬೇಕು ನಮ್ಮನ್ನು ಅಂತ. ಆದರೆ ಈಗ 5ನೇ ಕ್ಲಾಸಲ್ಲಿ 4ನೇ ಕ್ಲಾಸಲ್ಲಿ ಮುಟ್ಟಿನ ಬಗ್ಗೆ ಅರಿವಿಲ್ಲದ ಸಮಯದಲ್ಲಿ ಅವರಿಗೆ ಋತುಸ್ರಾವ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದು ಸೈಂಟಿಫಿಕಲಿ ಯಾಕೆ ಹೀಗಾಗ್ತಾ ಇದೆ? ಈಗ ಅದು ಈಗಿನ ಟೈಮಲ್ಲಿ ಏನು ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಅದೇ ಹೇಳಿದ್ನಲ್ಲ, 20-30 ವರ್ಷದ ನಂತರ ಇಂಥ ಹೆಣ್ಮಕ್ಳೇ ಮುಂದೆ ಒಂದು ಮಧ್ಯ ವಯಸ್ಸಿಗೆ ಹೋದಾಗ ಅವರ ಗರ್ಭಾಶಯಕ್ಕೆ ತುಂಬಾ ಡೇಂಜರ್ ಆಗುವ ಚಾನ್ಸಸ್ ಇರುತ್ತೆ, ಅಂದ್ರೆ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇದೆ, ದುಷ್ಪರಿಣಾಮ. ಎಸ್ ಡಾಕ್ಟರ್, ಒಂದು ಕರೆ ಇದೆ. ಹೆಲೋ ಹೆಲೋ ಹಲೋ, ನಮಸ್ತೆ. ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, ನಾವು ಇದು ಡಾಕ್ಟರ್ ಹತ್ರ ಅಂದ್ರೆ ಸ್ವಲ್ಪ ಕ್ವಶನ್ ಕೇಳಬೇಕಿತ್ತು. ಡೆಫಿನೆಟ್ಲಿ ನೀವು ಕೇಳಬಹುದು. ತಮ್ಮ ಹೆಸರು? ಐಶ್ವರ್ಯ ಅಂತ. ಐಶ್ವರ್ಯ ಅವರೇ, ಎಸ್ ಡಾಕ್ಟರ್ ಸಂಗೀತ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಯಾವುದೇ ಪ್ರಶ್ನೆ ಇದ್ರು ಕೇಳಿ. ನಮಸ್ತೆ. ನಮಸ್ತೆ, ಹೇಳಿ. ಇದು ನಾವು ಹೇಳಿ. ಇದು ನಮ್ಗೆ ಕ್ಯಾನ್ಸರ್ ಅಂದ್ರೆ ಯಾವ ಲಕ್ಷಣ ಬರ್ತದೆ ಮತ್ತೆ ಚಿಕ್ಕವರೆಗೂ ಕ್ಯಾನ್ಸರ್ ಕ್ಲಿಯರ್ ಇಲ್ಲ, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ಮ್ಯಾಮ್. ಅಂದ್ರೆ ಕ್ಯಾನ್ಸರ್ ಲಕ್ಷಣಗಳು ಏನಿರುತ್ತದೆ ಮತ್ತೆ ಚಿಕ್ಕವರೆಗೂ ಕ್ಯಾನ್ಸರ್ ಏಜ್ ಏನಾದ್ರು ಬರ್ತದಾ? ಯಾಕಂದ್ರೆ 30 ವರ್ಷದ ಏಜ್ ರಿಲೇಟೆಡ್ ಏನಾದ್ರು ಇದೆಯಾ? ಓಕೆ, ಡೆಫಿನೆಟ್ಲಿ ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಆನ್ಸರ್ ಮಾಡ್ತಾರೆ. ಟಿವಿ ನೋಡ್ತಾ ಇರಿ ಮ್ಯಾಮ್. ಎಸ್. ಅವ್ರು ಹೇಳಿದಾಗೆ ಮೊದಲೆಲ್ಲ ಕ್ಯಾನ್ಸರ್ ತುಂಬಾ ಏಜ್ಡ್ ಆಗಿ ಬರ್ತಾ ಇತ್ತು ಅಂತ ನಾವು ಅನ್ಕೊಳ್ತಾ ಇದ್ವಿ. ಗರ್ಭಾಶಯದ ಕ್ಯಾನ್ಸರ್ ಎಲ್ಲ ಒಂದೊಂದೇ ಕ್ಯಾನ್ಸರ್ ಬಗ್ಗೆ ಹೇಳೋದಿದ್ರೆ ಗರ್ಭಾಶಯದ ಕ್ಯಾನ್ಸರ್ ಮೊದಲಿನ ಪ್ರಕಾರ ಮುಟ್ಟು ನಿಂತ ಹೆಂಗಸರಲ್ಲಿ ಬರುವಂತ ಕ್ಯಾನ್ಸರ್ ಆಗಿತ್ತು. ಮುಟ್ಟು ನಿಂತ ಮೇಲೆ 50 ವರ್ಷದ ನಂತರ ಮುಟ್ಟೆಲ್ಲ ನಿಂತು 1-2-3 ವರ್ಷ ಆದ್ಮೇಲೆ ಮತ್ತೆ ಬ್ಲೀಡಿಂಗ್ ಶುರು ಆಗ್ತಿತ್ತು. ಆಗ ನಾವು ಅನ್ಕೊಳ್ತಿದ್ವಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತೀವಿ. ಅಂತ ಕಂಡೀಷನ್ ಅಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಇದೆ ಅಂತ ಹೇಳಿ ನಾವು ಥಿಂಕ್ ಮಾಡ್ತಾ ಇದ್ವಿ. ಈಗ ಹಾಗಲ್ಲ. ಒಂದು 20% ಆದ ಲೇಡೀಸ್ 40 ವರ್ಷದ ಮೊದಲೇ ಗರ್ಭಾಶಯದ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಅದಕ್ಕೆ ಒಂದೊಂದು ಕಾರಣ ಹೇಳಿದೆ, ಋತುಮತಿಯಲ್ಲಿ ಆಗುವಂಥ ಪ್ರಾಬ್ಲಮ್ಸ್, ಅಂದರೆ ಬೇಗ ಋತುಮತಿ ಆಗೋದು, ವೆಯ್ಟ್ ಗೇನ್ ಆಗಿರ್ಬೋದು, ಈಗಿನ ಕಾಲದವ್ರು ಮೊದಲಿಗಿಂತ ಜಾಸ್ತಿ ಕೆಲಸ ಮಾಡೋದಿಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತು ಒಬೆಸಿಟಿ ತೂಕ ಜಾಸ್ತಿ ಇರೋದು, ಆ್ಯಂಡ್ ನಾವು ತಿನ್ನುವಂಥ ಆಹಾರ ದಲ್ಲಿ ಅಂದರೆ ಎಲ್ಲ ಕೃತಕ ಆಹಾರ ಸೇವನೆಯಿಂದ ಇರ್ಬೋದು, ಅಥವಾ ಬೇಕರಿ ಐಟಮ್ಸ್ ಇರ್ಬೋದು, ಆ್ಯಂಡ್ ಫಾಸ್ಟ್ ಫುಡ್, ಈ ಎಲ್ಲ ಆಹಾರ ಅಷ್ಟೇ ಅಲ್ಲದೆ ಈ ಫ್ರೂಟ್ಸ್. ನಮಗೆ ಈಗ ಮಕ್ಕಳಿಗೂ ಅಷ್ಟೇ ಎಲ್ರಿಗೂ ನಮಗೆ ಈ ದೇಸಿ ಫುಡ್ ಇಷ್ಟ ಇಲ್ಲ. ಫ್ರೂಟ್ಸ್ ಅಲ್ಲಿಂದ ಫಾರಿನಿಂದ ಎಕ್ಸ್ಪೋರ್ಟ್ ಆಗಿರೋ ಫ್ರೂಟ್ಗಳೇ ಬೇಕು. ಅದೇ ತಿನ್ನಲಿಕ್ಕೆ ಭಾರಿ ಖುಷಿ. ಯಾಕೆ ಮೊದಲಿನ ಥರ ಮಾವಿನ ಹಣ್ಣು ಹಲಸಿನ ಹಣ್ಣು ತಿನ್ನೋ ಕಾಲ ಅಲ್ಲ ಈಗ. ಎಲ್ಲರಿಗೂ ದೊಡ್ಡ ಹೊರಗಿನ ದೇಶದ ಹಣ್ಣು ತಿನ್ನುವಷ್ಟರ ಖುಷಿ. ಆದರೆ ಆ ಹಣ್ಣು ಅಲ್ಲಿಂದ ಇಂಡಿಯಾಗೆ ಬರೋ ತನಕ ಅದರಲ್ಲಿ ಎಷ್ಟು ಕ್ರಿಮಿನಾಶಕ ಕೀಟನಾಶಕ ಅಳವಡಿಸಿರ್ತಾರೆ, ಅದನ್ನು ತಿನ್ನೋದ್ರಿಂದ ನಮಗೆ ಮುಂದೆ ಏನಾಗ್ತದೆ ಅರ್ಥ ಮಾಡಿಕೊಂಡ್ರೆ ಹೆದರಿಕೆ ಮೈ ಜುಮ್ಮಂತೆ. ಸೊ ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲಿಂದಾಗಿ. ಸೊ ಗರ್ಭಾಶಯದ ಕ್ಯಾನ್ಸರ್ ಯಂಗರ್ ಏಜಲ್ಲೂ ಕಂಡು ಬರ್ತಾ ಇದೆ. ಅಂಡಾಶಯದ ಕ್ಯಾನ್ಸರು ಅಷ್ಟೇ. ಅದರಲ್ಲೂ ತುಂಬ ಪ್ರಕಾರದ ಕ್ಯಾನ್ಸರ್ ಇದೆ. ಅಂಡಾಶಯದ ಕ್ಯಾನ್ಸರಲ್ಲಿ ಹೇಳೋದಾದರೆ ಒಂದು ಜರ್ಮ್ ಸೆಲ್ ಟ್ಯೂಮರ್ ಅಂತೀವಿ. ಇದು ಮೋಸ್ಟ್ ಕಾಮನ್ಲಿ 20ರಿಂದ ಒಳಗಿನ ಮಕ್ಕಳಲ್ಲೂ ಕಾಣಿಸ್ಬೋದು, 20ರಿಂದ 30 ವರ್ಷದಲ್ಲೂ ಕಾಣಿಸ್ಬರುತ್ತೆ. ಮತ್ತೊಂದು ಎಪಿಥೀಲಿಯಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಅಂಡಾಶಯದ ವಿಧಗಳಲ್ಲಿ ಮೋಸ್ಟ್ ಕಾಮನ್ ಇಸ್ ಎಪಿಥೀಲಿಯಲ್ ಟ್ಯೂಮರ್. ಅದು ಈ ನಮ್ಮ ಮಧ್ಯ ವಯಸ್ಸಿನಲ್ಲಿ ಕಂಡು ಬರುವಂಥದ್ದು. ಮತ್ತೊಂದು ಹೇಳ್ತೀವಿ ಸೆಕ್ಸ್ ಸ್ಟ್ರೋಮಲ್ ಟ್ಯೂಮರ್ಸ್ ಅಂತ. ಅದು ಯೂಶುವಲಿ ಮುಟ್ಟು ನಿಂತವರಲ್ಲಿ ಕಂಡು ಬರುವಂಥ ಕ್ಯಾನ್ಸರ್. ಇದು ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಆಯಿತು. ಸೊ ಗರ್ಭಾಶಯದಾಯಿತು. ಮತ್ತು ಗರ್ಭಾಶಯದ ಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್. ಅದಕ್ಕೆ ಬೈಮೋಡಲ್ ಡಿಸ್ಟ್ರಿಬ್ಯೂಷನ್ ಅಂತೀವಿ. ಅಂತ ಹೇಳಿದರೆ ಒಮ್ಮೆ ಯಂಗ್ ಏಜ್ ಅಂದರೆ 20 to 30 ಇಯರ್ಸಲ್ಲಿ ಒಮ್ಮೆ ಪೀಕ್ ಆಗುತ್ತೆ ಆ ಏಜಲ್ಲಿ, ಮತ್ತೊಮ್ಮೆ ಅರೌಂಡ್ 40 to 50 ಇಯರ್ಸಲ್ಲಿ ಪೀಕ್ ಆಗುತ್ತೆ. ಸೊ
ಎಲ್ಲ ಏಜಲ್ಲೂ ಕ್ಯಾನ್ಸರ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಯಂಗ್ ಏಜ್ ಇದೆ, ಹೊಟ್ಟೆಯಲ್ಲಿ ಸಣ್ಣ ಗಡ್ಡೆ ಇದೆ, ಕ್ಯಾನ್ಸರ್ ಇರಲಿಕ್ಕಿಲ್ಲ ಅಂತ ಹೇಳೋ ಹಾಗಿಲ್ಲ. ಸಣ್ಣ ಗಡ್ಡೆನೂ 10 ವರ್ಷದ ಮಕ್ಕಳಲ್ಲೂ ನಾನು ಆಪ್ರೇಷನ್ ಮಾಡಿದ್ದೇವೆ. 5-6 ವರ್ಷದ ಮಕ್ಕಳಲ್ಲೂ ಅಂಡಾಶಯದ ಕ್ಯಾನ್ಸರ್ನ ಆಪ್ರೇಷನ್ ಇದೆ. ಆದರೆ ಟ್ರೀಟ್ಮೆಂಟ್ಗಳು ಅದೇ ರೀತಿ ಇರುತ್ತೆ. ಆ ಸಣ್ಣ ಮಕ್ಕಳಿಗೆ ಬಂತು ಅಂತ ಹೇಳಿದ ಜೀವನ ಕೊನೆಯಲ್ಲ. ಚೆನ್ನಾಗಿ ಟ್ರೀಟ್ಮೆಂಟು ತೊಗೊಂಡೆ ಅವರು ಇದ್ದಾರೆ, ಮದುವೆ ಆದವರು ಇದ್ದಾರೆ, ಮಕ್ಕಳು ಮಾಡಿದವರು ಇದ್ದಾರೆ. ಸೊ ಅದನ್ನು ನಾವು ಮಿಸ್ಕನ್ಸೆಪ್ಷನ್ ತೆಗಿಬೇಕು. ಓಲ್ಡ್ ಏಜಲ್ಲಿ ಬರುತ್ತೆ, ಸಣ್ಣ ಮಕ್ಕಳಲ್ಲಿ ಸಿಂಪಲ್ ಗಡ್ಡೆ ಇಲ್ಲ. ಎಲ್ಲ ಏಜಲ್ಲೂ ಒಂದೊಂದು ಪ್ರಕಾರದ ಕ್ಯಾನ್ಸರ್ ಒಂದೊಂದು ಪರ್ಟಿಕ್ಯುಲರ್ ಏಜ್ ಗ್ರೂಪಿಗೆ ಸೀಮಿತ ಆಗಿರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಅದೇ ಪ್ರಕಾರದ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಂಪೂರ್ಣ ಗುಣಮುಖ ಹೊಂದ್ಬೋದು. ಎಸ್, ಈಗ ಕ್ಯಾನ್ಸರ್ನ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಈಗ ಸಿಂಪಲ್ ಡಾಕ್ಟರ್, ನೀವು ಇಂತಹ ಕೇಸ್ಗಳನ್ನು ಸುಮಾರು ನೋಡಿರ್ಬೋದು. ಒಂದು ಹೊಟ್ಟೆಯಲ್ಲಿ ಯಾವುದಾದ್ರೂ ಗೆಡ್ಡೆ ಇದ್ರೂ ಕೂಡ ಅದು ನಮಗೆ ಅರಿವು ಬರುವಂಥದ್ದು ತುಂಬ ಲೇಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಹೊಟ್ಟೆ ನೋವು ಆದ ತಕ್ಷಣ ಗ್ಯಾಸ್ಟ್ರಿಕ್ಕು ಅಥವಾ ಏನೋ ಫುಡ್ ಅಲರ್ಜಿ ಆಗಿರ್ಬೋದು, ಅಥವಾ ನಮ್ಗೆ ಏನಾದರೂ ಬೇರೆ ಏನೋ ಸಮಸ್ಯೆ ಇರ್ಬೋದು ಅಂತ ನಾವೇ ಒಂದು ಡಿಸಿಷನ್ಗೆ ಬರ್ತೇವೆ. ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ಬೇರೆ ಏನಾದರೂ ಕುಡಿತೇವೆ, ಕಷಾಯನೋ ಅದು ಇದು, ಚೆನ್ನಾಗಿ ನೀರು ಕುಡಿತೇವೆ, ಆಯಿತು ಇವತ್ತಿದ್ದು ಹೊಟ್ಟೆ ನೋವು ಮುಗೀತು ಅನ್ನೋ ರೀತಿಗೆ ಬಂದು ನಿಂತಿದ್ದೇವೆ ಈಗ ಪರಿಸ್ಥಿತಿಯಲ್ಲಿ. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಹೊಟ್ಟೆಲಿ ಗೆಡ್ಡೆ ಇದೆ ಅಂತ ನಮಗೆ ಅರಿವು ಬರುವುದೇ ಲೇಟ್. ಹಾಗಾಗಿರುವಾಗ ಕ್ಯಾನ್ಸರ್ನ ಗುಣಲಕ್ಷಣ ನಾವು ಹೇಗೆ ಕಂಡುಕೊಳ್ಳಬಹುದು ಅನ್ನುವಂಥದ್ದು. ನೋಡಿ, ಈಗ ನಾನು ಅದೇ ನಂದು ಡಿಸ್ಕಷನ್ನ ಒಂದು ಸ್ವಲ್ಪ 3 ವಿಧದಲ್ಲಿ ಹೇಳ್ತಾ ಹೋಗ್ತೇನೆ. ಒಂದು ಅಂಡಾಶಯದ ಬಗ್ಗೆ ಹೇಳ್ತೇನೆ, ಗರ್ಭಾಶಯ ಅಂತ ಹೇಳಿದೆ ಗರ್ಭಕೋಶ ಯೂಟ್ರಸ್ ಬಗ್ಗೆ ಹೇಳ್ತೇನೆ, ಗರ್ಭಾಶಯದ ಕಂಠದ್ದು. ಅದು ಮೂರು ಮುಖ್ಯವಾದ ವಿಷಯ ಕ್ಯಾನ್ಸರ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡಾಶಯದ ಕ್ಯಾನ್ಸರ್ ಅನ್ನೋದು, ಇದನ್ನು ನಾವು ಫಸ್ಟಿಗೆ ಸೈಲೆಂಟ್ ಕಿಲ್ಲರ್ ಅಂತಿದ್ವಿ. ಇಟ್ ಇಸ್ ಅ ಸೈಲೆಂಟ್ ಕಿಲ್ಲರ್. ಗೊತ್ತೇ ಆಗೋದಿಲ್ಲ. ನೀವು ಹೇಳಿದಾಗೆ ಹೊಟ್ಟೆಯಲ್ಲಿ ಗಡ್ಡೆ ಬೆಳೀತಾ ಇದೆ, ಯಾರಿಗೂ ಗೊತ್ತಾಗಲ್ಲ. ಲಾಸ್ಟ್ ನಾವು ಡಾಕ್ಟರ್ನ ಸಲಹೆ ಪಡೆಯುವಷ್ಟರಲ್ಲಿ ಅದು ಆಲ್ರೆಡಿ 3ನೇ ಸ್ಟೇಜ್ಗೆ ಮುಟ್ಟಿರ್ತದೆ. ಅದಕ್ಕೆ ಅದನ್ನು ಸೈಲೆಂಟ್ ಕಿಲ್ಲರ್ ಅಂತಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಏನಂತೀವಿ, ಅಂಡಾಶಯದ ಕ್ಯಾನ್ಸರ್, ದ ಕ್ಯಾನ್ಸರ್ ವಿಚ್ ವಿಸ್ಪರ್ಸ್ ಅಂತ ಹೇಳಿದರೆ ಕ್ಯಾನ್ಸರ್ ಪಿಸುಗುಟ್ಟುವಂಥ ಕ್ಯಾನ್ಸರ್ ಅಂತೀವಿ. ಸೊ ಅದು ಏನು ಪಿಸುಗುಡ್ತದೆ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಒಂದು ಹೊಟ್ಟೆಯಲ್ಲಿ ಹೆಚ್ಚಾಗಿ ಮಧ್ಯವಯಸ್ಕಿನ ಹೆಂಗಸರು ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರಿಸಿದಾಗ ಆಗೋದು ಮುಖ್ಯ ಲಕ್ಷಣ. ಎಲ್ಲರೂ ಅನ್ಕೊಳ್ಳೋದು ಎಸಿಡಿಟಿ ಅಂತ ಹೇಳಿ ಎಸಿಡಿಟಿಗೆ ಮದ್ದು ತಗೊಳ್ಳೋದು ಅಲ್ಲ. ಹೊಟ್ಟೆ ತಿಂದ ತಕ್ಷಣ ಇನ್ನು ಬೇಡ, ನನ್ನ ಹೊಟ್ಟೆ ಉಬ್ಬಿತ್ತು, ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಫುಲ್ ಆಯಿತು ಅನ್ಸೋದು, ಆಗಾಗ ಎಸಿಡಿಟಿಗೆ ಮದ್ದು ತಗೊಳ್ಳೋದು. ಮತ್ತು ಮೂತ್ರ ಒಂದು ಸ್ವಲ್ಪ ಆಗಾಗ ಮೂತ್ರಕ್ಕೊಂಥರ ಡಿಸ್ಕಂಫರ್ಟ್, ಆಗಾಗ ಮೂತ್ರಕ್ಕೆ ಹೋಗ್ಬೇಕು ಅನ್ಸೋದು. ನಾವು ಅನ್ಕೋತೀವಿ ಇನ್ಫೆಕ್ಷನ್ ಅಂತ. ಅದು ಸಿಂಪಲ್ ಆದ ವಿಸ್ಪರ್. ಅದು ಅಂಡಾಶಯದ ಕ್ಯಾನ್ಸರ್ ಹೇಳ್ತಿರೋ ಒಂದು ಪಿಸು ಮಾತದು. ಮೂತ್ರ ಬಂದ ಹಾಗೆ ಆಗೋದು ಅಥವಾ ಹೊಟ್ಟೆ ಉಬ್ಬರಿಸಿದಂತ ಆಗೋದು, ಇವುಗಳೆಲ್ಲ. ಮತ್ತು ಇದು ವೆಯ್ಟ್ ಲಾಸ್ ಆಗಿರ್ಬೋದು. ವೆಯ್ಟ್ ಲಾಸ್ ಎಲ್ಲ ತುಂಬ ಲೇಟ್ ಸ್ಟೇಜಸಲ್ಲಿ ಆಗುತ್ತೆ. ನಾವು ಅದಕ್ಕೆ ಕಾಯ್ತಾ ಕೂತ್ಕೋಬಾರ್ದು ವೆಯ್ಟ್ ಲಾಸ್ ಆದ್ರೇ ಕ್ಯಾನ್ಸರ್ ಅಂತೆ. ಅರ್ಲಿ ಸ್ಟೇಜಸಲ್ಲಿ ಗೊತ್ತಾಗೋದಿಲ್ಲ. ಇಂಥ ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ಗಳು ಬಂದಾಗನು, ಎಸಿಡಿಟಿ ಥರ ಸಿಂಪ್ಟಮ್ಸ್ ಅಥವಾ ಮೂತ್ರದ ಥರ ಏನಾದರೂ, ಅಥವಾ ಸಂಡಾಸ್ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಸಂಡಾಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಆ ಕಂಡೀಷನ್ ಬಂದಾಗ ಕೂಡಲೇ ಒಂದು ಡಾಕ್ಟರ್ನ ಸಲಹೆ ಪಡೆದು ಒಂದು ಇದು ಸಿಂಪಲ್ ಆದ ಒಂದು ಸ್ಕ್ಯಾನ್ ಮಾಡಿಸೋದ್ರಿಂದಲೂ ನಾವು ಅಂಡಾಶಯದ ಒಂದು ಸಣ್ಣ ಗಡ್ಡೆಗಳನ್ನು ಅರ್ಲಿ ಸ್ಟೇಜಲ್ಲಿ ಹುಡುಕ್ಬೋದು. ಯಾಕಂದರೆ ಅಂಡಾಶಯದ ಕ್ಯಾನ್ಸರ್ಗೆ ಒಂದು ಸ್ಕ್ರೀನಿಂಗ್ ಅಂತ ಇಲ್ಲ. ಸ್ಕ್ರೀನಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂಡಾಶಯದ ಕ್ಯಾನ್ಸರ್ಗೆ ಒಂದು ಟ್ಯೂಮರ್ ಮಾರ್ಕರ್ಸ್ ಇರ್ಬೋದು, ಸ್ಕ್ಯಾನ್ ಮಾಡಿ ನೋಡೋಣ ಅಂತ ನೋಡಿದರೆ ವಿಶ್ವಾದ್ಯಂತ ಅದರಿಂದ ಏನೂ ಉಪಯೋಗ ಕಂಡು ಬಂದಿಲ್ಲ. ಮರಣ ಹೊಂದುವ ಪ್ರಮಾಣನ ಕಡಿಮೆ ಮಾಡ್ಲಿಕ್ಕೆ ಬಂದಿಲ್ಲ. ಸೊ ಸ್ಕ್ರೀನಿಂಗ್ ಅಂತ ಇಲ್ಲ. ಇಂಥ ಒಂದು ವಿಸ್ಪರ್ನೇ ನಾವು ಹುಡುಕ್ಬೇಕು, ಅದನ್ನೇ ಕಿವಿ ಕೊಟ್ಟು ಆಗಲೇ ಕೂಡಲೇ ಡಾಕ್ಟರನ್ನ ಸಲಹೆ ಪಡಿಬೇಕು. ಎರಡನೇದು ನಮ್ಮದು ಗರ್ಭಾಶಯದ ಕ್ಯಾನ್ಸರ್. ಗರ್ಭಾಶಯದ ಕ್ಯಾನ್ಸರ್ ಅಂತ ಹೇಳಿದರೆ ಅದರಲ್ಲಿ ಮುಖ್ಯವಾಗಿ ನಾನು ಹೇಳಿದಾಗೆ ಮುಟ್ಟಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ಬೋದು. ಮುಟ್ಟು ಕೆಲವು ಸಲ ತಿಂಗಳಾಗ್ತಿದ್ದದ್ದು ಸಡನ್ನಾಗಿ ಹೆವಿ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರು ಆಗೋದು, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮೆನ್ಸಸ್ ಆಗ್ಲಿಕ್ಕೆ ಶುರು ಆಗೋದು. ಆಲ್ರೆಡಿ ನಿಮ್ಮ ನೀವು ತೂಕ ಹೆಚ್ಚಿರೋರು ಪೇಷಂಟ್ ಆಗಿದ್ದರೆ, ಅಥವಾ ಆಲ್ರೆಡಿ PCOD ಅನ್ನುವಂತಹ ಒಂದು ರೋಗ ಅಂದರೆ ಒಂದು ಕಾಯಿಲೆ ಇದ್ದವರು. PCOD ಅಂದರೆ ಅಂಡಾಶಯದ ಸಿಸ್ಟ್ಗಳು ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಇರೋವಂಥದ್ದು. PCOD ಇರ್ಬೋದು, ಇಂಥ ತೊಂದರೆ. ಅಥವಾ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಯಾರಿಗಾದರೂ ಗರ್ಭಾಶಯದ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಇದ್ದರೆ ಹಿಸ್ಟ್ರಿ, ಇಂಥವರಿಗೆಲ್ಲ ಬರುವಂತಹ ಚಾನ್ಸಸ್ ಜಾಸ್ತಿ. ಅಂಥವರು ಕೂಡಲೇ ಮೆನ್ಸಸ್ಸಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಕೂಡಲೇ ಡಾಕ್ಟರ್ನ ಕಾಯ್ಬೇಕು. ಎಸ್, ಒಂದು ಕರೆ ಸಿದ್ಧವಾಗಿದೆ. ಹಲೋ, ದಯವಿಟ್ಟು ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ. ಎಸ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ತುಂಬಾ ಡಿಸ್ಟರ್ಬೆನ್ಸ್ ಕೇಳ್ತಾ ಇದೆ ಮ್ಯಾಮ್. ದಯವಿಟ್ಟು ನೀವು ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಬಹುದಾ? ಎಸ್, ಕೇಳಿಸ್ತಾ ಇದೆಯಾ? ಎಸ್, ತಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ಬೋದು.
ಕೇಳಲಿಕ್ಕಿದ್ದೆ ಸಂಗೀತ ಮ್ಯಾಮ್ ಹತ್ರ. ಹಾ ಕೇಳಿ, ಸಂಗೀತ ಮ್ಯಾಮ್ ಇದ್ದಾರೆ. ಈಗ ಮ್ಯಾಮ್ ಹೇಳಿದ್ರು ಗೆಡ್ಡೆ ವಿಷಯದಲ್ಲಿ ಅವರು ಮಾತನಾಡಿದ್ರು. ಹಾ ನನಗೆ ಅದರಲ್ಲಿ ಒಂದು ವಿಷಯ ಕೇಳಲಿಕ್ಕಿತ್ತು. ಈಗ ಚಿಕ್ಕ ಮಕ್ಕಳಿಗೆ ಗೆಡ್ಡೆಲ್ಲ ಆದ್ರೆ ಅದು ಏನಂದ್ರೆ ಸ್ಕ್ಯಾನಿಂಗ್ ಮಾಡ್ಬೋದು, ಅಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಸ್ಕ್ಯಾನಿಂಗ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅದರ ಬಗ್ಗೆ ನನಗೆ ಕೇಳಲಿಕ್ಕಿತ್ತು ಅವರತ್ರ. ಎಸ್ ಎಸ್ ಕೇಳಿ ಅಮ್ಮ, ಸಿಂಪಲ್ ಆದ ಅಲ್ಟ್ರಾಸೌಂಡ್ ಅನ್ನುವಂಥದ್ದು ಒಂದು ಸ್ಕ್ಯಾನ್, ಸಿಂಪಲ್ ಸ್ಕ್ಯಾನ್. ನಮಸ್ತೆ ನಮಸ್ತೆ ನಮಸ್ತೆ. ಸಿಂಪಲ್ ಆಗಿ ಸ್ಕ್ಯಾನ್ ಮಾಡೋದ್ರಿಂದ ಏನೂ ಪರಿಣಾಮ ಇಲ್ಲ, ಅದರಲ್ಲಿ ರೇಡಿಯೇಷನ್ ಇಲ್ಲ, ಏನೂ ಇಲ್ಲ. ನಾವು ಪ್ರೆಗ್ನೆಂಟ್ ಲೇಡೀಸ್ಗೂ ಮಾಡ್ತೀವಿ, ಅಂತ ಸಣ್ಣ ನವಜಾತ ಅಂದರೆ ಹೊಟ್ಟೆಯಲ್ಲಿರೋ ಭ್ರೂಣಕ್ಕೂ ಸ್ಕ್ಯಾನ್ ಮಾಡ್ತೇವೆ, ಅದರಿಂದ ಏನೂ ತೊಂದರೆ ಇಲ್ಲ. ಒಂದು ವೇಳೆ ಆ ಸ್ಕ್ಯಾನಿಂಗಲ್ಲೂ ನಮಗೆ ಕೆಲವು ಸ್ಕೋರಿಂಗ್ ಇದೆ. ಸ್ಕ್ಯಾನಿಂಗಲ್ಲಿ ಒಂದು ಗಡ್ಡೆನ ನೋಡಿದಾಗ ಅಥವಾ ಸಿಸ್ಟ್ನ ನೋಡಿದಾಗ ಇದು ಸಿಂಪಲಾ ಅಥವಾ ಕ್ಯಾನ್ಸರ್ನ ಲಕ್ಷಣ ಇದು ಅಥವಾ ಕ್ಯಾನ್ಸರ್ ಇದೆ ಅನ್ನುವಂತಹ ಒಂದು ಸ್ಕ್ಯಾನಿಂಗಲ್ಲೇ ಒಂದು ರೀತಿಯ ನಮಗೆ ಡೌಟ್ ಬಂದಾಗ, ಕ್ಯಾನ್ಸರ್ನ ಗಡ್ಡೆ ಇರಬಹುದು ಅಂತ ಡೌಟ್ ಬಂದಾಗ ಮಾತ್ರ ದೊಡ್ಡ ಸ್ಕ್ಯಾನ್ ಅಂತ ಹೇಳಿದ್ರೆ CT ಸ್ಕ್ಯಾನು ಅಥವಾ MRI ಮಾಡ್ಬೋದು. MRI ಸಣ್ಣ ಮಕ್ಕಳಲ್ಲಿ ಮಾಡಿಸೋದಕ್ಕೂ ಏನೂ ತೊಂದರೆ ಇಲ್ಲ. CT ಸ್ಕ್ಯಾನನ್ನು ವರ್ಷದಲ್ಲಿ ಒಂದ್ಸಲ ಎಲ್ಲ ಮಾಡೋದಕ್ಕೂ ಏನೂ ತೊಂದರೆ ಇಲ್ಲ. ಅದ್ರ ಬಗ್ಗೆ ಹೆದರಿಕೆ, ನಾವು ರೇಡಿಯೇಷನ್ ಬಗ್ಗೆ ಹೆದರೋದಲ್ಲ, ಇಲ್ಲಿ ಹೊಟ್ಟೆಲಿರೋ ಗಡ್ಡೆ ಏನು ಮಾಡ್ಬೋದು ಅದ್ರ ಬಗ್ಗೆ ವರಿ ಮಾಡಬೇಕೆ ಹೊರತು ಈ ಸ್ಕ್ಯಾನ್ ಇಂದ ಮಗುಗೆ ಏನಾದ್ರು ತೊಂದರೆ ಆಗಬಹುದು ಅದನ್ನು ನಾವು ಅನ್ಕೋಬಾರ್ದು. ಅದಕ್ಕೆ ಸಿಂಪಲ್ ಸ್ಕ್ಯಾನ್ ಸೋನೋಗ್ರಫಿ ಅಂತ ಹೇಳ್ತೇವೆ, ಅದೇ ನಮಗೆ ಅದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲಮ್ಮ, ಮಾಡ್ಬೋದು. ಹೌದು ಹೌದು ಮ್ಯಾಮ್. ಇನ್ನೊಂದು ಅದು ಏನಾದ್ರೂ ಗೆಡ್ಡೆ ಇದ್ರೆ ಈಗ ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳ್ತಾರೆ. ಒಬ್ಬರು ಈಗ ಹೇಳ್ತಾರೆ ಒಂದು ಸ್ಕ್ಯಾನಿಂಗ್ ಆದ್ರೆ ಮಾಡ್ಬಾರ್ದು ಗಡಿ ಗಡಿ, ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನನಗೆ ಸ್ವಲ್ಪ ಅದೇ ಅಲ್ಟ್ರಾಸೌಂಡ್ ಅನ್ನೋದ್ರಲ್ಲಿ ಏನೂ ಸೈಡ್ ಎಫೆಕ್ಟ್ ಇಲ್ಲಮ್ಮ. ನಾವು ಯಾವುದು ಸೋನೋಗ್ರಫಿ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಏನೂ ಸೈಡ್ ಎಫೆಕ್ಟ್ ಇಲ್ಲ. CT ಸ್ಕ್ಯಾನ್ ಸಹ ಅಗತ್ಯ ಇದ್ದಾಗೆ ಮಾಡಿಸಿದ್ರೇನು ಏನೂ ತೊಂದರೆ ಇಲ್ಲ. ಗಡ್ಡೆ ಏನು ಅಂತ ತಿಳ್ಕೊಳ್ಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಮ್ಯಾಮ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್ ಮೇಡಮ್, ನಿಮ್ಮ ಜೊತೆ ಪ್ರಶ್ನೆ ಕೇಳೋದು ಬಾಕಿ ಇದೆ, ಕಾಲರ್ಸ್ ಕೂಡ ತುಂಬಾ ಕಾಯ್ತಾ ಇದ್ದಾರೆ, ಒಂದು ಬ್ರೇಕ್ ತಗೊಂಬಾರ. ಆಯ್ತು, ಓಕೆ. ಎಸ್ ವೀಕ್ಷಕರೇ, ಸಾಕಷ್ಟು ಪ್ರಶ್ನೆಗಳು ಕೇಳೋದು ಬಾಕಿ ಇದೆ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಡಾಕ್ಟರ್ ಇದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಎಸ್ ಡಾಕ್ಟರ್, ಗುಣಲಕ್ಷಣಗಳನ್ನ ಹೇಳ್ತಾ ಇದ್ರಿ. ಈಗ ಸರ್ವೈಕಲ್ ಕ್ಯಾನ್ಸರ್ ಅನ್ನುವಂಥದ್ದು ಬಹಳ ಎಲ್ಲರಿಗೂ ಈಗ ಪರಿಚಿತ. ಕ್ಯಾನ್ಸರ್ನ ಬಗ್ಗೆ ಬಹಳ ಮಾತಾಗ್ತದೆ. ಜನವರಿ ಮಂತನ್ನು ಬೇರೆ ಅದಕ್ಕೋಸ್ಕರ ಮೀಸಲಿಟ್ಟಿಸಿದ್ದೀರಿ. ಅಂಥ ಕಾಯಿಲೆಯ ಅದು ಅಷ್ಟೆಲ್ಲ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ರೆ ತುಂಬ ರಿಸ್ಕ್ ಇದೆಯಾ ಅನ್ನುವಂಥದ್ದು? ಹೌದು, ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತೀವಿ. ಅದು ಮೋಸ್ಟ್ ಕಾಮನ್ ಈಗ ಇಂಡಿಯಾದಲ್ಲಿ, ಅಥವಾ ಹೆಚ್ಚಾಗಿ ಇದು ಲೋವರ್ ಸೋಷಿಯೋ ಎಕನಾಮಿಕ್ ಕಂಟ್ರೀಸಲ್ಲೆಲ್ಲ ಜಾಸ್ತಿ, ಅಥವಾ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾದಲ್ಲೆಲ್ಲ ಜಾಸ್ತಿ ಇದೆ. ಇದು ಇಂಡಿಯಾದಲ್ಲೆಲ್ಲ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಹೋದ ವರ್ಷದ ಅಂಕಿಅಂಶ ಪ್ರಕಾರ 1,20,000 ಜನ ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ, ನ್ಯೂ ಕೇಸಸ್. ಓಕೆ, ಅದರಲ್ಲಿ ಆಲ್ಮೋಸ್ಟ್ 19% ಮಹಿಳೆಯರ ಡೆತ್ಸ್ ಆಗಿದೆ. ಜಾಗತಿಕವಾಗಿಯೂ ಆಲ್ಮೋಸ್ಟ್ 6 ಲಕ್ಷ ಮಂದಿ, ಪ್ರತಿ ವರ್ಷ 6 ಲಕ್ಷ ಮಹಿಳೆಯರಿಗೆ ಗರ್ಭಾಶಯದ ಕಂಠದ ಕ್ಯಾನ್ಸರ್ ಬರ್ತಾ ಇದೆ. ಅದರಲ್ಲಿ 3 ಲಕ್ಷ ಜನ ತನಕ ಸತ್ತು ಹೋಗಿದ್ದಾರೆ, ಮರಣ ಹೊಂದಿದ್ದಾರೆ. ಅಷ್ಟು ಕಾಮನ್ ಆಗಿದೆ. ಅದು ಮೋಸ್ಟ್ ನಿಗ್ಲೆಕ್ಟೆಡು ಇದೆ. ಇದು ಯಾರಲ್ಲಿ ಯೂಶ್ವಲಿ ಕಂಡು ಬರುತ್ತೆ ಅಂತ ಹೇಳಿದರೆ, ತುಂಬ ಅರ್ಲಿ ಮ್ಯಾರೇಜಸ್ ಇರ್ಬೋದು, ತುಂಬ ಯಂಗ್ ಏಜಲ್ಲೇ ಲೈಂಗಿಕ ಕ್ರಿಯೆಯಲ್ಲಿ ಸ್ಟಾರ್ಟ್ ಮಾಡಿರೋರು, ಅಥವಾ ತುಂಬಾ ಸೆಕ್ಷುವಲ್ ಪಾರ್ಟ್ನರ್ಸ್ ತುಂಬ ಜನ ಇರ್ಬೋದು ಅಂತ. ಹೆಚ್ಚಾಗಿ ಇದೆಲ್ಲ ಮೊದಲು ಈ ತುಂಬ ಅಂತ ಹೇಳಿ ಲೈಂಗಿಕ ಕಾರ್ಯಕರ್ತೆಯರ ಹೇಳ್ಬೋದು, ಯಾರೆಲ್ಲ ತುಂಬ ಜನ ಸೆಕ್ಷುವಲ್ ಇವರ ಪಾರ್ಟ್ನರ್ಸ್ನ ಇಟ್ಕೊಳ್ತಾರೆ, ಅವರಲ್ಲೂ ಚಾನ್ಸಸ್ ಇದೆ. ಮತ್ತು ಮೂರನೇದಾಗಿ ತುಂಬ ಅನ್ಹೈಜಿನಿಕ್ ಕಂಡೀಷನಲ್ಲಿ ಇರ್ಬೋದು, ಪರ್ಸ್ನಲ್ ಹೈಜಿನ್ನ ಮೇಂಟೈನ್ ಮಾಡದೆ, ಅದೊಂದು ವೈರಸ್ನಿಂದ ಬರುವಂಥ, ನಿಮಗೆ ಆಶ್ಚರ್ಯ ಆಗ್ಬೋದು, ಇಂಥದ್ದೊಂದು ಕ್ಯಾನ್ಸರ್, ವೈರಸ್ನಿಂದ ಬರುವಂಥ ಕ್ಯಾನ್ಸರ್ ಇಷ್ಟು ಮಾರಣಾಂತಿಕವಾಗಿರೋದು. ನಾವು ಕೊರೋನಾ ವೈರಸ್ ಬಗ್ಗೆ ಅಷ್ಟು ಯೋಚಿಸ್ತೇವೆ. ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂಥ ಒಂದು HPV ವೈರಸ್ಸಿಂದ ಬರುವಂತಹ ಒಂದು ಕ್ಯಾನ್ಸರ್ ಇಷ್ಟು ಪ್ರಮಾಣದಲ್ಲಿ ಮಹಿಳೆಯರನ್ನು ಮಾರಣಾಂತಿಕ ರೋಗವಾಗಿ ಪರಿಣಮಿಸ್ತಾ ಇದೆ. ಇದರಲ್ಲಿ ಅದೇ ಯಂಗ್ ಏಜ್ ಅಂತ ಹೇಳಿದೆ, ಅರ್ಲಿ ಮ್ಯಾರೇಜಸ್ ಇರ್ಬೋದು, ತುಂಬಾ ಮಕ್ಕಳನ್ನು ಹಡಿಯೋದಾಗಿರ್ಬೋದು, ಅಂದರೆ ಮಲ್ಟಿಪ್ಯಾರಸ್ ಲೇಡೀಸ್ ಅಂಥವರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಇದರ ಲಕ್ಷಣಗಳೇನಂತ ಹೇಳಿದರೆ, ಬಿಳಿಮುಟ್ಟು ಹೋಗೋದು ಎಲ್ಲ ಫೀಮೇಲ್ಸಲ್ಲೂ ಕಾಮನ್. ಯಾರಲ್ಲಿ ಗರ್ಭಚೀಲ ಇದೆಯೋ ಬಿಳಿಮುಟ್ಟು ಹೋಗುತ್ತೆ. ಅಂಥ ರೀತಿಯಲ್ಲಿ ನಿಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡೋದು. ಬಿಳಿಮುಟ್ಟು ಹೋಗಿ ಒಂದು ಕಾಲದಲ್ಲಿ ಅದು ರಕ್ತ ಮುಟ್ಟು ಆಗುವ ತನಕ ಕಾಯೋದು. ಆಗ ಅದು ಆಲ್ರೆಡಿ ಸ್ಪ್ರೆಡ್ ಆಗಿರುತ್ತೆ, ಅಡ್ವಾನ್ಸ್ಡ್ ಆಗಿರುತ್ತೆ. ಸೊ ಬಿಳಿಮುಟ್ಟು ಹೋಗೋದು, ಅಥವಾ ಒಂದು ವಾಸನೆ ಮಿಶ್ರಿತವಾಗಿ ಒಂದು ಬಿಳಿಮುಟ್ಟು ಹೋಗ್ತಾ ಇದೆ ಅಂತ ಹೇಳಿದರೆ, ಗರ್ಭಾಶಯದಲ್ಲಿ ಏನೋ ಒಂದು ತೊಂದರೆ ಅಂತ ಹೇಳಿ ಕೂಡಲೇ ಕಾಣಿಸ್ಬೇಕಾಗತ್ತೆ. ಈ ಸಿಂಪಲ್ ಆದ ಲಕ್ಷಣ, ಅಥವಾ ಲೈಂಗಿಕ ಕ್ರಿಯೆ ನಂತರ ಬ್ಲೀಡಿಂಗ್ ಅಂತ ಹೇಳಿದರೆ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅದಾಗಿರ್ಬೋದು. ಅಥವಾ 28 ದಿನಕ್ಕೊಮ್ಮೆ ಮುಟ್ಟಾಗೋದು, ಮುಟ್ಟಿನ ಮಧ್ಯದಲ್ಲಿ ಬ್ಲೀಡಿಂಗ್ ಅಂದರೆ ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್. ಇದೆಲ್ಲ ಈ ರೋಗದ ಒಂದು ಸಿಂಪಲ್ ಆದ ಲಕ್ಷಣ. ಇದನ್ನು ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಬೇಕಂತ ಹೇಳಿದರೆ, ಒಂದೇ ಗರ್ಭಾಶಯದ ಬಾಯಿ ಅಂತ ಹೇಳಿದರೆ ಸರ್ವಿಕ್ಸ್ನ ಎಕ್ಸಾಮಿನೇಷನ್ ಮಾಡೋದು. ಸಿಂಪಲ್ ಆಗಿ ಒಂದು 2 ನಿಮಿಷದ ಎಕ್ಸಾಮಿನೇಷನಿಂದ ಇದನ್ನು ಕಂಡು ಹಿಡಿಬೋದು. ಮತ್ತು ಇಷ್ಟೆಲ್ಲ ನಾನು ಹೇಳಿದೆ, ಇದು ವೈರಸ್ನಿಂದ ಬರುವಂಥದ್ದು ಈ ರೀತಿ ಇದೆ. ಸೊ ಯಾಕೆ ಅದನ್ನು ನಾವು ತಡೆಗಟ್ಟಬಾರ್ದು? ಏನಾದರೂ ಒಂದು ಅದಕ್ಕೊಂದು ಸೊಲ್ಯೂಷನ್ ಇದೆಯಾ ಅಂತ ನಿಮಗೊಂದು ಬರ್ಬೋದು. ಈಗ ಅದೇ ಸಿಂಪಲ್ ಆಗಿ ನಾವು ಒಂದು ಗರ್ಭಾಶಯದ ಬಾಯಿನ ನೋಡೋದ್ರಿಂದಲೇ ಕ್ಯಾನ್ಸರ್ನ ಪತ್ತೆ ಹಚ್ಬೋದು. ಇದನ್ನು ಇನ್ನೂ ಅರ್ಲಿ ಸ್ಟೇಜಲ್ಲಿ, ಕ್ಯಾನ್ಸರ್ ಬರೋ ಮೊದಲೇ ಹೇಗೆ ಪತ್ತೆ ಹಚ್ಬೋದು ಅಂತ ಹೇಳಿದರೆ, ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ವಾಟ್ ಈಸ್ ಕ್ಯಾನ್ಸರ್ ಸ್ಕ್ರೀನಿಂಗ್? ಕ್ಯಾನ್ಸರ್ ಬರುವ ಮೊದಲು, ಅದು ಆರಂಭಿಕ ಸ್ಟೇಜ್ಗಿಂತಲೂ ಮೊದಲು ಅಂತ ಹೇಳಿದರೆ ಪ್ರೀ ಇನ್ವೇಸಿವ್ ಅಂತ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲೇ ಕಂಡು ಹಿಡಿಯೋದಕ್ಕೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಗರ್ಭಾಶಯದ ಬಾಯಿನ ಒಂದು ಪರೀಕ್ಷೆ ಮಾಡಿ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡೋದು. ಅದರಿಂದ ಒಂದು ಪ್ಯಾಪ್ ಸ್ಮಿಯರ್ ಅಂತ ಹೇಳಿ ತಗೋತೇವೆ. ಪ್ಯಾಪ್ ಸ್ಮಿಯರ್ ಅಂತ ಹೇಳಿದರೆ ಒಂದು ಗರ್ಭಾಶಯದ ಬಾಯಿಯ ಒಂದು ಸ್ಮಿಯರ್ ತಗೊಂಡು ಅದನ್ನು ನಾವು ಮೈಕ್ರೋಸ್ಕೋಪಿಯಲ್ಲಿ ಸ್ಟಡಿ ಮಾಡಿದಾಗ ಅದರಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಸೆಲ್ಸಲ್ಲಿ ಚೇಂಜಸ್, ಇದು ಮುಂದೆ ಕ್ಯಾನ್ಸರ್ಗೆ ಮಾರ್ಪಡೋ ಚಾನ್ಸಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಎಸ್ ಡಾಕ್ಟರ್, ಒಂದು ಕರೆ ಇದೆ, ಮಾತಾಡೋಣ. ಹಲೋ ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನಿವೇದಿತಾ, ಸುರತ್ಕಲ್ಲಿಂದ ಮಾಡ್ತಾ ಇರೋದು. ಓಕೆ ಡಾಕ್ಟರ್ ಸಂಗೀತ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಯಾವ್ದು ಪ್ರಶ್ನೆ ಇದ್ರೂ ಕೇಳಬಹುದು. ಹಲೋ ನಮಸ್ತೆ. ನಮಸ್ತೆ. ನಮ್ಮ ಅತ್ತಿಗೆ ಕ್ಯಾನ್ಸರ್ ಇದ್ದು ಅವರು ಎಕ್ಸ್ಪೈರ್ ಆಗಿದ್ದ ಅಂದ್ರೆ ನಮ್ಮ ಅಮ್ಮಂಗೆ ಏನ್ ರಿಸ್ಕ್ ಇರ್ತದೆ, ಮತ್ತೆ ಏನೇನ್ ಟೆಸ್ಟ್ ಮಾಡ್ಬೇಕಾಗ್ತದೆ, ಅದ್ರ ಬಗ್ಗೆ ಗೊತ್ತಾಗ್ಬೇಕಿತ್ತು ಮ್ಯಾಮ್. ಅಲ್ಲ, ಯಾವ ಕ್ಯಾನ್ಸರ್ ಇಂದ ಅವರಿಗೆ? ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಓಕೆ.
ಸೊ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಥವಾ ಅಂಡಾಶಯದ ಕ್ಯಾನ್ಸರು ಇರ್ಬೋದು, ಇದು ಸ್ವಲ್ಪ ಆನುವಂಶಿಕವಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಯಾವುದೇ ಅಂಡಾಶಯದ ಕ್ಯಾನ್ಸರ್ ಇರ್ಬೋದು ಅಂಥವರಿಗೆ ನಾವು ಒಂದು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಲೇಬೇಕು ಅಂತ ಹೇಳ್ತೀವಿ. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರು ಹೇಳ್ಬೋದು ಒಂದು 15% ಆಫ್ ದ ಕ್ಯಾನ್ಸರ್ಸ್ ಆರ್ ಜೆನೆಟಿಕ್ ಅಂತ ಹೇಳಿದರೆ ವಂಶವಾಹಿಯಾಗಿ ಬರುವಂಥದ್ದು. ಬಾಕಿದೆಲ್ಲ ಬೇರೆ ಕಾಸಸ್, ನಾನು ಹೇಳಿದೆ ಎನ್ವೈರ್ಮೆಂಟಲ್ ಕಾಸಸ್ ಎಲ್ಲ ಇದೆ, ಡಯಟ್ ಎಲ್ಲದರಿಂದಲೂ ಬರ್ಬೋದು. ಆದರೆ 15% ಇದು ಫ್ಯಾಮಿಲಿಯಲ್ ಆಗಿ ಬರುವಂತಹದ್ದು. ಸೊ ಜೆನೆಟಿಕ್ ಕೌನ್ಸಿಲರ್ನ ಮೀಟ್ ಮಾಡ್ಬೋದು. ಕೆಲವು ಬ್ರಾಕಾ ಅಂತ ಹೇಳ್ತೀವಿ, ಕೆಲವು ಓವೇರಿಯನ್ ಬ್ರೆಸ್ಟ್ ಕ್ಯಾನ್ಸರ್ ಸಿಂಡ್ರೋಮ್ಸ್ ಇರ್ಬೋದು, ಅದರ ಜೀನ್ಸ್ಗಳಿರ್ತವೆ. ಆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಆ ಬ್ರಾಕಾ ಮ್ಯೂಟೇಷನ್ ಆಗಿರ್ಬೋದು ಅಂತ ಆನುವಂಶಿಕದಲ್ಲಿ ಏನೆಲ್ಲ ಚೇಂಜಸ್ ಇದೆಯೋ ಆ ಜೀನ್ನ ಟೆಸ್ಟಿಂದಲೂ ಆ ಕ್ಯಾನ್ಸರ್ ಬರುವ ಎಷ್ಟು ಇವರಲ್ಲಿ ಬರುವ ಸಾಧ್ಯತೆ ಇದೆ ಅನ್ನೋಂಥ ಸ್ಟಡಿ ಮಾಡ್ಬೋದು. ಫಸ್ಟ್ ಪೇಷಂಟ್ ಯಾರಿಗಿದೆಯೋ ಅವರಲ್ಲಿ ಆ ಜೆನೆಟಿಕ್ ಟೆಸ್ಟ್ ಮಾಡಬೇಕು. ಅವರಲ್ಲಿ ಈ ವಂಶ ಪಾರಂಪರ್ಯವಾಗಿ ಹೋಗುವಂತಹ ಜೀನ್ನಲ್ಲಿ ಮ್ಯೂಟೇಷನ್ ಇದೆ ಅಂತ ಕಂಡು ಬಂದರೆ ಅವರ ನೆಕ್ಸ್ಟ್ ಜನ್ರೇಷನ್ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಮಗನಿಗೂ ಬ್ರೆಸ್ಟ್ ಕ್ಯಾನ್ಸರ್ ಮಕ್ಕಳಿಗೂ ಗಂಡಸರಿಗೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಅಂಡಾಶಯದ ಕ್ಯಾನ್ಸರು ಹಾಗೆ ಮಕ್ಕಳಲ್ಲೂ ಆ ಜೆನೆಟಿಕ್ ಟೆಸ್ಟ್ನ ಮಾಡ್ಬೋದು. ಮತ್ತು ನಾವು ಅಸೆಸ್ ಮಾಡ್ಬೋದು ಅವರಲ್ಲಿ ಎಷ್ಟು ಪ್ರಮಾಣ ರಿಸ್ಕ್ ಇದೆ ಬರುವಂಥದ್ದು. ಮತ್ತು ಹೌ ಟು ಸ್ಕ್ರೀನ್ ಅಂತ ಹೇಳಿದ್ರೆ ಅದೇ ಇಂಥ ಹೈ ರಿಸ್ಕ್ ಇಂಡಿವಿಜುವಲ್ನ ಸ್ಕ್ರೀನಿಂಗ್ ಇದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ನ ರಿಸ್ಕ್ ಇದ್ದವರು, ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಅವರಿಗೆ ಬೇಗ ಮ್ಯಾಮೋಗ್ರಫಿ ಮಾಡ್ಬೋದು. 30ನೇ ವರ್ಷದಿಂದಲೇ ಮ್ಯಾಮೋಗ್ರಫಿ ಮಾಡ್ಬೋದು. 30 ವರ್ಷಕ್ಕಿಂತ ಮೊದಲು ಅವರಲ್ಲಿ ರುಟೀನಾಗಿ ಬ್ರೆಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್, ಡಾಕ್ಟರ್ನ ಕಾಣೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ಬೋದು. 30 ವರ್ಷದ ನಂತರ ಮ್ಯಾಮೋಗ್ರಫಿ ಇಯರ್ಲಿ ಮಾಡ್ಬೋದು, ಅಥವಾ MRI ಬ್ರೆಸ್ಟ್ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಸಾಧ್ಯ. ಹಾಗೆ ಅಂಡಾಶಯದ ಕ್ಯಾನ್ಸರಲ್ಲೂ ಅಷ್ಟೇ, ಒಂದು ವೇಳೆ ಅವರಲ್ಲಿ ಆ ಮ್ಯೂಟೇಟೆಡ್ ಜೀನ್ ಆನುವಂಶಿಕವಾಗಿ ಅವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದ್ದರೆ ಅಂಥವರು ನಾವೇನು ಹೇಳ್ತೇವೆ, 35 ವರ್ಷದೊಳಗನೆ ಬೇಗ ಮದುವೆ ಮಾಡ್ಕೊಳ್ಳಿ, ಬೇಗ ಮಕ್ಕಳನ್ನು ಮಾಡ್ಕೊಳ್ಳಿ, ಬೇಗ 35 ವರ್ಷದ ನಂತರ ಅಂಡಾಶಯನೇ ತೆಗೆದುಬಿಡೋ ಪ್ರೊಸೀಜರ್, ರಿಸ್ಕ್ ರೆಡ್ಯೂಸಿಂಗ್ ಸರ್ಜರೀಸ್ ಅಂತ ಹೇಳ್ತೀವಿ. ಅಂಡಾಶಯ ಇದ್ದರೆ ಅಲ್ಲ ಕ್ಯಾನ್ಸರ್ ಬರೋದು. ಸೊ ಅಂಡಾಶಯನೇ 35 ವರ್ಷದ ನಂತರ ಅಂಡಾಶಯನೂ ತೆಗೆದುಬಿಡೋ ಪ್ರೊಸೀಜರ್ಸು ಮಾಡ್ತೇವೆ. 35 ವರ್ಷಕ್ಕಿಂತ ಮೊದಲು ಅವರು ಮದುವೆ ಮಕ್ಕಳು ಮಾಡೋ ಟೈಮಲ್ಲಿ ಅವರಿಗೆ ಸ್ಕ್ರೀನಿಂಗ್ ಎಲ್ಲ ಅಡ್ವೈಸ್ ಮಾಡ್ತೇವೆ. ಅಂತ ಹೇಳಿದರೆ ವರ್ಷಕ್ಕೊಮ್ಮೆ ಸ್ಕ್ಯಾನ್ ಮಾಡಿಸ್ಕೋದು, ವರ್ಷಕ್ಕೊಮ್ಮೆ ಟ್ಯೂಮರ್ ಮಾರ್ಕರ್ ಟೆಸ್ಟ್ ಮಾಡಿಸೋದು. ಹಾಗೆ ಮಾಡೋದ್ರಿಂದ ಇನಿಷಿಯಲ್ ಸ್ಟೇಜಸಲ್ಲೇ ಅವರನ್ನು ಕಂಡು ಹಿಡಿಬೋದು. ಮತ್ತು 35 ವರ್ಷದ ನಂತರ ಒಮ್ಮೆ ಅವರ ಗರ್ಭಾಶಯದ ಅಂಡಾಶಯದ ಕೆಲಸ ಮುಗಿದ ನಂತರ ಅದನ್ನು ಆಪರೇಷನ್ ಮಾಡಿ ತೆಗೆಸ್ಬಿಡ್ಬೋದು. ಓಕೆ, ಎಸ್, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ನೀವು ಈ ಪ್ಯಾಪ್ಸ್ಮಿಯರ್ ಬಗ್ಗೆ ನಾನು ಮಾತಾಡ್ತೀನಿ. ಗರ್ಭಾಶಯ ಅದೇ 1 ನಿಮಿಷದ ಒಂದು ಪ್ರೊಸೀಜರ್ ಪ್ಯಾಪ್ಸ್ಮಿಯರ್ ಅಂತ ಹೇಳಿ ಮಾಡ್ತೇವೆ. ಅದನ್ನು ಈಗ WHO ಹೇಳೋ ಪ್ರಕಾರ 30 ವರ್ಷದ ನಂತರ ಎಲ್ಲ ಮಹಿಳೆಯರು ಒನ್ಸ್ ಇನ್ 3 years ಅಟ್ಲೀಸ್ಟ್ ಪ್ಯಾಪ್ಸ್ಮಿಯರ್ ಮಾಡಬೇಕು. ಅಥವಾ HPV ಟೆಸ್ಟ್ ಅಂತ ಹೇಳ್ತೀವಿ. ಗರ್ಭಾಶಯದ ಬಾಯಿಯಿಂದ ನಾವು ಒಂದು ಟೆಸ್ಟಿಗೆ ಕಳಿಸ್ತೇವೆ, ವೈರಸ್ ನಿಮ್ಮಲ್ಲಿ ಇದೆಯಾ ಇಲ್ವಾ ನೋಡಲಿಕ್ಕೆ. ವೈರಸ್ ಇನ್ಫೆಕ್ಷನ್ ಇದ್ದೇ ಇರುತ್ತೆ, ಅದರಲ್ಲಿ ಹೈ ರಿಸ್ಕ್ ವೈರಸ್ಗಳು ಇರ್ತವೆ. ಆ ಹೈ ರಿಸ್ಕ್ ವೈರಸ್ ಇದ್ದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅಂಥ ವೈರಸ್ ಇದೆಯಾ ಇಲ್ವಾ ಅಂತಲೂ ಟೆಸ್ಟ್ ಮಾಡ್ಬೋದು. ಒನ್ಸ್ ಇನ್ 5 years ಮಾಡ್ತಾ ಇರಬೇಕಂತ ಹೇಳ್ತೇವೆ. ತುಂಬ ಹಿಂದುಳಿದ ದೇಶಗಳಲ್ಲಿ ಅಟ್ಲೀಸ್ಟ್ ಜೀವನಾಂಶದಲ್ಲಿ 1-2 ಸಲ ಆದರೂ ಪ್ಯಾಪ್ಸ್ಮಿಯರ್ ಮಾಡಿ ಅಂತ ಹೇಳ್ತಾರೆ. ಮಾಡಲೇಬೇಕು. ಅಷ್ಟು ಮಾಡಿದರೆ ಮಾತ್ರ ನಾವು ಕ್ಯಾನ್ಸರ್ನ ಪ್ರಮಾಣವನ್ನು ತುಂಬ ಕೆಳಗೆ ಇಳಿಸ್ಬೋದು. ನಾನು ಹೇಳಿದ ಹಾಗೆ ನಮ್ಮಲ್ಲಿ 1,20,000 ಭಾರತದಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಿದೆ. ಅದೇ US ಅಲ್ಲಿ 20,000 ಮಹಿಳೆಯರಿಗೆ ಮಾತ್ರ ಕ್ಯಾನ್ಸರ್ ಬಂದಿದ್ದು. ಯಾಕೆ? ಅವರಲ್ಲಿ ಅಷ್ಟೇ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಇದೆ. ಅಂದರೆ ಪ್ಯಾಪ್ಸ್ಮಿಯರ್ ಮಾಡಿಸ್ತಾರೆ, ಮತ್ತು ಆಗಾಗ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗಿಸ್ತಾರೆ, ನಿಗ್ಲೆಕ್ಟ್ ಮಾಡೋದಿಲ್ಲ ಸಿಂಪ್ಟಮ್ಸ್ನ. ಮತ್ತು HPV ವೈರಸ್, ಈಗ ಕೊರೋನಾದಕ್ಕೆ ಕೋವಿಡ್ ವ್ಯಾಕ್ಸಿನ್, ಈಗ HPV ವ್ಯಾಕ್ಸಿನ್ ಹಾಕ್ಬೋದಲ್ವಾ ಅಂತ ಕ್ವಶನ್ ಬಂದೇ ಬರ್ಬೋದು. ಹೆಪಟೈಟಿಸ್ ಇದೆ, ಹೆಪಟೈಟಿಸ್ ವ್ಯಾಕ್ಸಿನ್ ತಗೋತೀವಿ. ಎಲ್ಲದಕ್ಕೂ ವ್ಯಾಕ್ಸಿನ್ ಇದೆ, ಇದಕ್ಕೊಂದು ಯಾಕಿಲ್ಲ? ಇದೆ. HPV ವೈರಸ್ನಿಂದ ಬರುವಂಥ ಕ್ಯಾನ್ಸರ್ಗಳು ಅನ್ನು ತಡೆಗಟ್ಟಲಿಕ್ಕೆ HPV ವ್ಯಾಕ್ಸಿನೂ ಇದೆ. ಓಕೆ, ಅದರ ಬಗ್ಗೆ ಅರಿವು ತುಂಬ ಕಡಿಮೆ ಇದೆ ನಮ್ಮಲ್ಲಿ. ಒಂದು ಕ್ಯಾನ್ಸರ್ನ ಒಂದು ವ್ಯಾಕ್ಸಿನಿಂದ ತಡೆಗಟ್ಟಬಹುದು ಅಂತ ಪ್ರೂವ್ ಆದಮೇಲೂ ನಾವು ಇಂಡಿಯಾದಲ್ಲಿ ಅದನ್ನಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಆಸ್ಟ್ರೇಲಿಯಾದಲ್ಲೆಲ್ಲ ಅದನ್ನು ಎಲ್ಲ 9 ವರ್ಷದ ದಾಟಿರೋ ಹುಡುಗಿಯರಿಗೆ ಶಾಲೆಯಲ್ಲೇ ವ್ಯಾಕ್ಸಿನ್ನ ಕೊಡಿಸ್ತಾ ಇದ್ದಾರೆ. ಸೊ ಈಗ ಒಂದು ಜನವರಿ ತಿಂಗಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಮಂತಾಗಿ ಆಚರಿಸಿದಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸಹ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, HPV ವ್ಯಾಕ್ಸಿನ್ಗೆ ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಇನ್ನು ಸ್ವಲ್ಪ ಸಮಯದಲ್ಲೇ ಈ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತೀವಲ್ಲ, ಇಮ್ಯುನೈಸೇಷನ್ ಈಗ DPT, BCG ಹೇಗೆ, ಪೋಲಿಯೋ ಹೇಗೆ ಕೊಡ್ತೇವೆ ಹಾಗೆ HPV ವ್ಯಾಕ್ಸಿನು ಕೊಡಬೇಕು ಅಂತ ಹೇಳಿ ನಮ್ಮ ಮಂಡನೆ ಆಗಿದೆ. ಅದಿನ್ನು ಬಂದರೆ ಆ ವ್ಯಾಕ್ಸಿನ್ ಏನಾದರೂ ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಅಥವಾ
ಫ್ರೀಯಾಗಿ ಸಿಕ್ಕಿದರೆ ಅದನ್ನು ಹಾಕಿಸ್ಕೋಬೇಕು. 9 ವರ್ಷದ ನಂತರದ ಹೆಣ್ಣು ಮಕ್ಕಳು 15 ವರ್ಷದ ತನಕ 2 ಡೋಸ್ ಆದರೂ HPV ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದ್ರಿಂದ ಕ್ಯಾನ್ಸರ್ನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಆಲ್ಮೋಸ್ಟ್ 95% ಅಷ್ಟು ಕ್ಯಾನ್ಸರ್ನ ಕಡಿಮೆ ಮಾಡ್ಬೋದು. ಅಥವಾ 15 ವರ್ಷದ ನಂತರ ಹಾಗಾದರೆ ವ್ಯಾಕ್ಸಿನ್ ಇಲ್ವಾ ಅಂತ ನೀವು ಕೇಳ್ಬೋದು. 15 ವರ್ಷದ ನಂತರನೂ ಅಪ್ ಟು 45 ಇಯರ್ಸ್ ತನಕನೂ ವ್ಯಾಕ್ಸಿನ್ ತೊಗೋಬೋದು. 3 ಡೋಸ್ ತೊಗೊಳ್ಬೇಕಾಗತ್ತೆ. ಆದರೆ ಇದು ಹೆಚ್ಚು ಪರಿಣಾಮಕಾರಿ ಯಂಗರ್ ಏಜಲ್ಲಿ ತೊಗೊಂಡಷ್ಟು ಪರಿಣಾಮ ಹೆಚ್ಚು. ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ಮೊದಲು ತೊಗೊಳ್ಳೋದ್ರಿಂದ ಇನ್ನೂ ಎಫೆಕ್ಟಿವ್ ಜಾಸ್ತಿ. ಓಕೆ, ಎಸ್. ಸೊ ಈಗ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು, ನಮ್ಮ ಅಜ್ಜಿಗೆ ಬಂದಿತ್ತು, ನನ್ನ ತಾಯಿಗೆ ಬರುವಂಥ ಚಾನ್ಸಸ್ ಇದೆಯಾ ಅಂತ. ಈ ಕ್ಯಾನ್ಸರ್ ಅನ್ನುವಂಥ ವಂಶವಾಹಿಯಾಗಿ ಬರುತ್ತಾ ಅಂತ ಒಂದು ಪ್ರಶ್ನೆ. ಆದರೆ ಇನ್ನೊಂದು, ಕೆಲವರಿಗೆ ಒಂದು ರೀತಿಯ ಭಾವನೆ ಇದೆ. ಎಂತಂತ ಹೇಳಿದ್ರೆ, ಈಗ ನಮಗೆ ಯಾರಿಗಾದರೂ ನಮ್ಮ ಜನ್ರೇಷನಲ್ಲಿ ಕ್ಯಾನ್ಸರ್ ಕಂಡುಕೊಂಡ್ರೆ ಇನ್ನೊಂದು 3-4 ಜನ್ರೇಷನಲ್ಲಿ ಖಂಡಿತವಾಗ್ಲೂ ಆ ಜನ್ರೇಷನ್ಗೆ ಒಂದು ಕ್ಯಾನ್ಸರ್ ಕಾಣಿಸ್ಕೊಳ್ತದೆ ಅನ್ನುವಂಥ ಒಂದು ಭಾವನೆ ಇದೆ. ಇದು ಸತ್ಯವಾ? ಎಷ್ಟು ಸತ್ಯ ಅನ್ನೋದು? ನೋಡಿ, ಕ್ಯಾನ್ಸರಲ್ಲಿ ಅದೇ ನಾನು ಹೇಳಿದೆ, ಸ್ಪೊರಾಡಿಕ್ ಕ್ಯಾನ್ಸರ್ಸ್ ಇರ್ಬೋದು. ಒಂದು ಸ್ಪೊರಾಡಿಕ್ ಆಗಿರ್ಬೋದು ಅಥವಾ ಹೆರಿಡಿಟ್ರಿ ಅಂತ. ಸ್ಪೊರಾಡಿಕ್ ಅಂತ ಹೇಳಿದರೆ ಏನು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಏನೂ ಇಲ್ಲ, ಸಡನ್ನಾಗಿ ಒಬ್ಬರಲ್ಲಿ ಕ್ಯಾನ್ಸರ್ ಕಂಡು ಬರೋದು. ಅದಕ್ಕೆಲ್ಲ ಕಾರಣಗಳು, ಅದು ಮೋಸ್ಟ್ ಕಾಮನ್. 80% ಆಫ್ ದ ಕ್ಯಾನ್ಸರ್ಸ್ ಆರ್ ಸ್ಪೊರಾಡಿಕ್. ಒಂದು 20% ಆರ್ ಹೆರಿಡಿಟ್ರಿ, ಅಂದರೆ ವಂಶ ಪಾರಂಪರ್ಯವಾಗಿ ಬರುವಂಥ ಕ್ಯಾನ್ಸರ್ಸ್. ಈ 80% ಕಾರಣಗಳೆಲ್ಲ ಹೇಳಿದ ಪ್ರಕಾರ ನಮ್ಮ ಡಯಟ್ ಇರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ನಾವು ಉಸಿರಾಡೋ ಗಾಳಿ ಇರ್ಬೋದು, ಅದರಲ್ಲೂ ಪೊಲ್ಯೂಷನ್ ಇರ್ಬೋದು, ನಾವು ತಿನ್ನುವಂಥ ಆಹಾರದಲ್ಲಿರುವಂಥ ಕೆಮಿಕಲ್ಸ್ ಇರ್ಬೋದು, ಅದರಿಂದ ಬರುವಂಥದ್ದು. ಮತ್ತು ಸಿಗರೇಟ್ ಸೇವಿಸೋದ್ರಿಂದ ಆಗಿರ್ಬೋದು, ವೈರಸ್ನಿಂದ ಬರುವಂಥದ್ದು, ಇದೆಲ್ಲ ಸ್ಪೊರಾಡಿಕ್ ಕ್ಯಾನ್ಸರಲ್ಲಿ ಆಯಿತು. 20%, ಇನ್ನು ಉಳಿದ 20% ಬರೋದು ಈ ಫ್ಯಾಮಿಲಿಯಲ್ಲಿ. ಆದರೆ ಕೆಲವು ಸಿಂಡ್ರೋಮ್ಸ್ ಇದೆ, ನಾನು ಹೇಳಿದಾಗೆ ಬ್ರೆಸ್ಟ್ ಓವೆರಿ ಕ್ಯಾನ್ಸರ್ ಸಿಂಡ್ರೋಮ್ಸ್ ಇರ್ಬೋದು, ಲಿಂಚ್ ಸಿಂಡ್ರೋಮ್ಸ್ ಎಲ್ಲ, ಇದೆಲ್ಲ ಆ ಫ್ಯಾಮಿಲಿಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಲವು ಕ್ರೈಟೀರಿಯಾ ಇದೆ, ಒಬ್ರಿಗಿದೆ ನನಗೂ ಬರುತ್ತಾ ಅನ್ನೋ ಆ ರೀತಿ ಕ್ವಶನ್ಸ್ ಅಲ್ಲ ಅದು. ಅದರಲ್ಲಿ ಕೆಲವು ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆಗುವಂಥ ಫ್ಯಾಮಿಲಿಯ ಹಾಗಾದರೆ ನಾವು ರಿಸ್ಕ್ ಅಸೆಸ್ ಮಾಡ್ಬೋದು. ಅದೇ ಜೆನೆಟಿಕ್ ಕೌನ್ಸಿಲರ್ ಇದು ಕೆಲಸನೇ ಅದು. ನಿಮ್ಮ ಫ್ಯಾಮಿಲಿ ಟ್ರೀನ ತಗೊಳ್ತಾರೆ. ನಿಮ್ಮ ಅಜ್ಜಿಗಿದ್ರೆ ನಿಮ್ಮ ಅಮ್ಮನಿಗೆ ಬರುವಂತಹ ರಿಸ್ಕ್ ಎಷ್ಟು, ಅದ ನಂತರ ನಿಮಗೆ ಬರುವ ರಿಸ್ಕ್ ಎಷ್ಟು, ಅವರಲ್ಲಿ ಯಾವ ಮ್ಯೂಟೇಷನ್ ಇದ್ದರೆ ನಿಮ್ಮಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಅನ್ನುವಂಥ ಒಂದು ಸ್ಟಡಿನೂ ಮಾಡಿ ನಾವು ಫೈನಲ್ ಆಗಿ ಹೇಳ್ಬೋದು. ಒಬ್ಬರಿಗಿದೆ 4 ದಶಮಾನಗಳ ನಂತರ ನಮಗಾಗತ್ತೆ ಅನ್ನುವಂಥದ್ದಲ್ಲ. ಅದು ಸ್ಪೊರಾಡಿಕ್ ಕ್ಯಾನ್ಸರ್ ಆದರೆ ಇವರಲ್ಲಿ 4 ತಲೆಮಾರಿನ ನಂತರ ಅವರಿಗೂ ಬರಬೇಕಂತ ಇಲ್ಲ. ಅದು ಒಂದು ವೇಳೆ ಹೆರಿಡಿಟ್ರಿ ಕ್ಯಾನ್ಸರ್ ಆದರೆ ಎಸ್, ಇಫ್ ಅವರಲ್ಲಿ ಅಂಥ ಒಂದು ವಂಶವಾಹಿನಿ, ಒಂದು ಡಿಫೆಕ್ಟಿವ್ ವಂಶವಾಹಿನಿ ಅವರಲ್ಲಿ ಇದೆ ಅಂತ ಹೇಳಿದರೆ ಅದು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಆಗುವ ಚಾನ್ಸಸ್ ಇರುತ್ತೆ. ಅವರಿಗೆ ಸೂಕ್ತ ಕ್ರಮಗಳನ್ನು ನಾನು ಆಲ್ರೆಡಿ ಹೇಳಿದಾಗೆ ಅವರ ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡಬೇಕು, ಅರ್ಲಿ ಸ್ಕ್ರೀನಿಂಗ್ ಹೇಗೆ ಮಾಡ್ಬೋದು ಅಂತ ಹೇಳಿ ನೋಡಿಬಿಟ್ಟು ಆ ಪ್ರಕಾರ ಡಾಕ್ಟರ್ನ ಸಲಹೆ ಪ್ರಕಾರ ಅರ್ಲಿ ಫ್ಯಾಮಿಲಿ ಕಂಪ್ಲೀಷನ, ಅರ್ಲಿ ರಿಸ್ಕ್ ರೆಡ್ಯೂಸಿಂಗ್ ಸರ್ಜರೀಸ ಅಥವಾ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ ಅದರಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಎಸ್, ಈಗ ಜನರಲ್ ಆಗಿ ಈಗ ಕೆಲವರಿಗೆ ಇರುತ್ತೆ, ಅವೇರ್ನೆಸ್ ಇರುತ್ತೆ, ಕೆಲವರಿಗೆ ಒಂದು ಅವರ ಜೀವದ ಮೇಲೆ ಭಯ ಕೂಡ ಇರುತ್ತೆ. ಸೊ ನಮ್ಗೆ ಏನಾದರೂ ಹಾಗೆ ಬರಬಹುದಾ ಅಂತ ಇಂಥ ಮಾಹಿತಿ ಕೇಳಿದಾಗ ಒಂದು ಕ್ಷಣ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡ್ಕೊಳ್ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಜನ ಫಾಲೋ ಮಾಡ್ತಾರೆ ಅದು ಬೇರೆ. ಬಟ್ ಈಗ ವೈದ್ಯಕೀಯ ಚಿಕಿತ್ಸೆಗಳು ಒಂದು ಕಡೆ ಅಂದರೆ ವೈದ್ಯಕೀಯ ಪರೀಕ್ಷೆಗಳು ಇನ್ನೊಂದು ಕಡೆ. ಕ್ಯಾನ್ಸರ್, ಯಾವ ಕ್ಯಾನ್ಸರ್ ಆದರೂ ಕೂಡ ಬಂದಿದೆಯಾ ಅಥವಾ ನಮಗೆ ಆ ಸಿಂಪ್ಟಮ್ಸ್ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಯಾವ್ಯಾವ ಪರೀಕ್ಷೆಗಳನ್ನು ನಾವು ಮಾಡ್ಕೊಳ್ಬೋದು ಅನ್ನುವಂಥದ್ದು? ಅದೇ, ಈಗ ಅಂಡಾಶಯದ ಕ್ಯಾನ್ಸರಿಗೆ ನಾನು ಹೇಳಿದೆ, ಕೆಲವು ಸಿಂಪಲ್ ಸಿಂಪ್ಟಮ್ಸ್ ಬಂದಾಗ, ಅದೇ ಕೆಲವು ವೇಗ್ ಸಿಂಪ್ಟಮ್ಸ್, ಅದು ವೇಗಾಗಿ ಬರುತ್ತೆ. ಆ ಸಿಂಪ್ಟಮ್ಸ್ ಬಂದಾಗ ಕೂಡಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಿರ್ಬೋದು. ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಒಂದು ವೇಳೆ ಸ್ಕ್ಯಾನಲ್ಲಿ ಏನಾದರೂ ಅಂಡಾಶಯದಲ್ಲಿ ಸಿಸ್ಟ್ಗಳು ಅಥವಾ ಗಡ್ಡೆಗಳು ಕಂಡುಕೊಂಡ್ರೆ, ನೀರು ತುಂಬಿರುವ ಸಿಸ್ಟ್ ಆಗಿರ್ಬೋದು ಅಥವಾ ಗಡ್ಡೆಗಳೇ ಇರ್ಬೋದು. ಸೊ ಆ ರೀತಿ ಬಂದಾಗ ನಾವು ಆ ಏಜ್ ಪ್ರಕಾರ ನಾವು ಥಿಂಕ್ ಮಾಡ್ತೀವಿ. ಸಣ್ಣ ಏಜಲ್ಲಾಗಿರಿ ಇದಾಗಿರ್ಬೋದು, ಮಿಡಲ್ ಏಜಲ್ಲಿ ಈ ರೀತಿ ಕ್ಯಾನ್ಸರ್ ಇರ್ಬೋದು, ಅಥವಾ ಓಲ್ಡ್ ಏಜಲ್ಲಾದರೆ ಇದಾಗಿರ್ಬೋದು. ಆ ಪ್ರಕಾರ ನಾವು ಯೋಚಿಸಿ ಆ ಟ್ಯೂಮರಿಗೆ ತಕ್ಕ ಹಾಗೆ ಒಂದು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೇವೆ, ಬ್ಲಡ್ ಟೆಸ್ಟ್, ಅದನ್ನು ಕಳಿಸೋದ್ರಿಂದ ನಮಗೆ ಸ್ಕ್ಯಾನ್ ಆಸ್ ವೆಲ್ ಆಸ್ ಟ್ಯೂಮರ್ ಮಾರ್ಕರ್ಸ್, ಇದನ್ನೇ ಮತ್ತೆ ರೋಗ ಲಕ್ಷಣ, ಈ ಮೂರನ್ನು ಕೋರಿಲೇಟ್ ಮಾಡಿ ನಾವು ಒಂದು ಕನ್ಕ್ಲೂಷನಿಗೆ ಬರ್ತೀವಿ, ಇದು ಆಗಿರ್ಬೋದು ಕ್ಯಾನ್ಸರ್ ಅಂತ ಹೇಳಿ. ಮತ್ತು ಸ್ಕ್ಯಾನಲ್ಲೂ ಅಷ್ಟೇ, ನಾವೀಗ ಮಾಡಿದಾಗ ಎಲ್ಲ ಸಿಸ್ಟ್ಗಳು ಕ್ಯಾನ್ಸರ್ ಅಲ್ಲ, ಭಯ ಪಡಬೇಕಂತ ಇಲ್ಲ. ಸ್ಕ್ಯಾನಲ್ಲೂ ದೇರ್ ಆರ್ ಕ್ಯಾನ್ಸರ್ನ ಸಿಸ್ಟ್ಗಳ ಕ್ಯಾರೆಕ್ಟರ್ಸೇ ಡಿಫ್ರೆಂಟ್ ಇರುತ್ತೆ. ಆ ಸೋನಾಲಜಿಸ್ಟ್ ಅದರ ಪ್ರಕಾರನೇ ಒಂದೊಂದು ಸ್ಕೋರಿಂಗು ಕೊಡ್ತಾರೆ. ಸ್ಕೋರ್ 1, 2, 3, 4 ಅಂತ ಹೇಳಿ. ಹಾಗೆ 4, 5 ಸ್ಕೋರ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ
ಅಂಡಾಶಯದ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಅಂತ ಹೇಳಿ, ಅಂದರೆ ಆಲ್ಮೋಸ್ಟ್ 10 to 50% ಚಾನ್ಸಸ್ ಆಫ್ ಕ್ಯಾನ್ಸರ್ ಅಂತ ಹೇಳಿ. ಸ್ಕೋರ್ ಏನಾದರೂ 1 ಅಥವಾ 2 ಕೊಟ್ಟರು ಅಂತ ಹೇಳಿ ಲೆಸ್ ದೆನ್ 10% ಚಾನ್ಸ್. ಆ ಸಣ್ಣ ಸ್ಕೋರಿನ ಓವೇರಿಯನ್ ಸಿಸ್ಟ್ಗಳ ಬಗ್ಗೆ ಕ್ಯಾನ್ಸರ್ ಅಂತ ಹೆದರ್ಕೊಳ್ಳೋದು ಅಗತ್ಯ ಇಲ್ಲ. ಜನರು ಸುಮ್ಮನೆ ಹೆದರ್ಕೋಬಾರ್ದು. ಮತ್ತು ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೇವೆ. ಟ್ಯೂಮರ್ ಮಾರ್ಕರ್ಸಲ್ಲೂ ಅಷ್ಟೇ ಒಂದು CA-125 ಕಾಮನ್ ಆಗಿ ಎಲ್ಲರೂ ಕೇಳಿಸ್ಕೊಂಡಿರ್ಬೋದು. ಒಂದು ಓವೇರಿಯನ್ ಅಂಡಾಶಯದಲ್ಲಿ ಒಂದು ಸಿಸ್ಟ್ ಬಂದ ತಕ್ಷಣ ಒಂದು CA-125 ಮಾಡಿಸೋದು. CA-125 ನಾರ್ಮಲ್ ಇದ್ದರೆ ಆರಾಮಾಗಿರೋದು ಇಲ್ಲ. CA-125 ನಾರ್ಮಲ್ ಅಂತ ಹೇಳಿದರೆ ಅದು 100% ಕ್ಯಾನ್ಸರ್ ಇಲ್ಲ ಅಂತ ಹೇಳಿಕೆ ಬರೋದೇ ಇಲ್ಲ. ಯಾಕಂತ ಹೇಳಿದರೆ ಈ CA-125 ಅನ್ನೋ ಅಂಥ ಒಂದು ಟ್ಯೂಮರ್ ಮಾರ್ಕರ್ ಏನಿದೆ ಅದು ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಹೆಚ್ಚು ಆಗೋದೇ ಇಲ್ಲ, 3ನೇ ಸ್ಟೇಜಲ್ಲಿ ಜಾಸ್ತಿ ಆಗುತ್ತೆ. ಸೊ 3ನೇ ಸ್ಟೇಜ್ ಆಗೋ ತನಕ CA-125 ಜಾಸ್ತಿ ಆಗೋ ತನಕ ನಾವು ನಿರ್ಲಕ್ಷ್ಯ ವಹಿಸ್ಬೇಕಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಸೊ ನಾವು ಇಮೇಜಿಂಗ್, ಟ್ಯೂಮರ್ ಮಾರ್ಕರ್, ಪೇಷಂಟ್ನ ಏಜ್, ಪೇಷಂಟ್ನ ರೋಗ ಲಕ್ಷಣ ಎಲ್ಲನೂ ನೋಡಿ ಯಾವ ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಓಕೆ. ಸೊ ಇದು ಅಂಡಾಶಯದ ಕ್ಯಾನ್ಸರ್ ಇದ್ದಾಯಿತು. ಒಂದು ವೇಳೆ ಸ್ಕ್ಯಾನಲ್ಲಿ ನಮ್ಗೆ ಏನಾದರೂ ಡೌಟ್ ಅಂತ ಅನಿಸಿದರೆ ಮತ್ತೆ ನಾವು ದೊಡ್ಡ ಸ್ಕ್ಯಾನ್ ಅಂತ ಹೇಳಿದ್ರೆ MRI ಅಥವಾ CT ಸ್ಕ್ಯಾನ್ಗಳು ಮಾಡ್ಬೋದು. ಈಗ ಗರ್ಭಾಶಯದ ಕ್ಯಾನ್ಸರಿಗೆ ಬರೋದಂತ ಹೇಳಿದ್ರೆ ನಾನು ಹೇಳಿದೆ ಆಲ್ರೆಡಿ, ಅದು ಮೆನ್ಸಸ್ನಲ್ಲಿ ವ್ಯತ್ಯಾಸಗಳಿರ್ತವೆ, ಏರುಪೇರು ಇರುತ್ತೆ, ಯಾವಾಗೂ ಮೆನ್ಸಸ್ ಕಾಣಿಸ್ಕೊಳ್ಳೋದು. ಅಂಥ ಕಂಡೀಷನ್ ಬಂದಾಗ 35 ವರ್ಷದ ನಂತರ ಇಂಥದ್ದು ಬಂದರೆ, ಅಥವಾ ಒಬೇಸಿಟಿ ಎಲ್ಲ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು, ಇಂಥವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್, ಅಥವಾ PCOD ಇದ್ದ, ಪಾಲಿಸಿಸ್ಟಿಕ್ ಓವರಿ ಇದ್ದವರಿಗೆ, ಇಂಥವರಲ್ಲಿ ನಾವೊಂದು ಗರ್ಭಾಶಯದ ಸಿಂಪಲ್ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತೀವಿ. ಸಿಂಪಲ್ ಪ್ರೊಸೀಜರ್, ಅದು 1 ಸೆಕೆಂಡ್ ಅಂತ ಒಂದು ಪ್ರೊಸೀಜರ್, ಗರ್ಭಾಶಯದ ಪದರದ ಒಂದು ಟೆಸ್ಟಿಗೆ ಕಳಿಸೋದು. ಅದರಿಂದಲೂ ನಾವು ಅದು ನಾರ್ಮಲ್ ಇದೆಯಾ, ಹಾರ್ಮೋನ್ನ ವ್ಯತ್ಯಾಸದಿಂದ ನಿಮಗೆ ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಬರ್ತಿರೋದು ಅಥವಾ ಕ್ಯಾನ್ಸರ್ನಿಂದಾಗಿ ವ್ಯತ್ಯಾಸ ಬರ್ತಿದೆಯೋ ಅಂತ ಕಂಡು ಹಿಡಿಬೋದು. ಮತ್ತು ಗರ್ಭಾಶಯದ ಬಾಯಿ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದೆ. ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಸಿಂಪಲ್ ಟೆಸ್ಟಿಂದಲೇ, ಎಕ್ಸಾಮಿನೇಷನಿಂದಲೇ ನಮಗೆ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ. ಅರ್ಲಿ ಸ್ಟೇಜ್ ಇದೆಯಾ, ಅಡ್ವಾನ್ಸ್ ಸ್ಟೇಜಸ್ ಇದೆಯಾ. ಅಡ್ವಾನ್ಸ್ ಸ್ಟೇಜ್ ಅಂತ ಅನಿಸಿದಾಗ ಮಾತ್ರ ನಾವು ಅಡ್ವಾನ್ಸ್ಡ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ರೆ CT ಸ್ಕ್ಯಾನ್, MRI ಎಲ್ಲ ಮಾಡಿ ನೋಡ್ಬೋದು. ಓಕೆ, ಎಸ್. ಕ್ಯಾನ್ಸರನ್ನು ಚಿಕಿತ್ಸೆ ಮಾಡುವಾಗ ಅಲ್ಲಿ ರೇಡಿಯೇಷನ್ನ ಚಿಕಿತ್ಸೆ ಅನ್ನೋದು ಕೂಡ ಒಂದು ಭಾಗವಾಗಿರುತ್ತೆ ಅಂತೆ. ಆದರೆ ಆ ಸಂದರ್ಭದಲ್ಲಿ ಚಿಕಿತ್ಸೆ ಪಡೆದುಕೊಂಡವರ ಮಾನಸಿಕ ಸ್ಥಿಮಿತ ಸ್ವಲ್ಪ ಆಚೆ ಈಚೆ ಆಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೆಲವೊಂದು ಮಹಿಳೆಯರಲ್ಲಿ ಇದು ಕಂಡು ಬಂದಿದೆ ಕೂಡ. ಯಾಕಂತ ಹೇಳಿದರೆ ಮುಂಚೆ ಆ್ಯಕ್ಟಿವ್ ಇದ್ದವರು ಏನೋ ಒಂದು ಸ್ಲೋ ಆಗಿ ಅವರಷ್ಟೇ ಇರುವಂಥದ್ದು, ಲೇಸಿನೆಸ್ ಇರ್ಬೋದು, ಇದೆಲ್ಲವೂ ಕೂಡ ಬರುವಂಥ ಸಾಧ್ಯತೆ ಇದೆಯಾ? ಅದು ಮೆಡಿಕಲಿ ಪ್ರೂವನ್ನ? ಹೌದು. ನೋಡಿ, ಈಗ ಕ್ಯಾನ್ಸರ್ನ ಈಗ ನಾವು ಚಿಕಿತ್ಸೆಗೆ ಹೋಗೋದಾದರೆ, ನೀವು ರೇಡಿಯೇಷನ್ ಬಗ್ಗೆ ಹೇಳ್ತಾ ಇದ್ದೀರಿ. ಈಗ ಕ್ಯಾನ್ಸರ್ನ ಚಿಕಿತ್ಸೆ ಬಗ್ಗೆ ಮಾತಾಡಬೇಕಂತ ಹೇಳಿದರೆ 3 ವಿಧದಲ್ಲಿದೆ. ಒಂದು ಸರ್ಜರಿ, ಒಂದು ಕೀಮೊಥೆರಪಿ, ಒಂದು ರೇಡಿಯೇಷನ್ ಥೆರಪಿ. ಹೌದಾ? ಈಗ ಹೆಚ್ಚಾಗಿ ಈಗ ಅಂಡಾಶಯದ ಕ್ಯಾನ್ಸರಿಗೆಲ್ಲ ಹೇಳಿದರೆ ನಾವು ಸರ್ಜರಿ ಮೇಯ್ನಾಗಿ ಮಾಡ್ತೀವಿ. ಅರ್ಲಿ ಸ್ಟೇಜಸ್ಸಲ್ಲಿದ್ದಾಗ ಸರ್ಜರಿ, ಅಡ್ವಾನ್ಸ್ ಸ್ಟೇಜಸ್ಸಿಗೆ ಹೋದಾಗ ಕೀಮೊಥೆರಪಿ ಕೊಡಿಸುವಂಥದ್ದಿದೆ. ಅಂದರೆ ಅರ್ಲಿ ಸ್ಟೇಜಸ್ಸಲ್ಲಿ ಸರ್ಜರಿಯಿಂದಲೇ, ಸ್ಟೇಜ್ 1 ಸರ್ಜರಿನೇ ಸಾಕು ಆಗ್ಬೋದು, ಅಥವಾ ಸರ್ಜರಿ ಆದಮೇಲೆ ಕೀಮೊಥೆರಪಿ ಬೇಕಾಗ್ಬೋದು. ಆ್ಯಂಡ್ ರೇಡಿಯೇಷನ್ ಅಷ್ಟೇ ಅಲ್ಲ, ನೀವು ಹೇಳಿದಾಗೆ ಕೀಮೊಥೆರಪಿ ಅನ್ನೋದು ಪೇಷಂಟಿಗೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಸ್ತದೆ. ಟ್ರೀಟ್ಮೆಂಟ್ ಅಲ್ಲ, ಕ್ಯಾನ್ಸರ್ ಅನ್ನೋ ಅಕ್ಷರ ಕೇಳಿದ ತಕ್ಷಣವೇ ಜನರು ಕುಗ್ಲಿಕ್ಕೆ ಶುರು ಆಗ್ತಾರೆ. ಅದಕ್ಕೋಸ್ಕರ ಭಯ ಪಡಬೇಕಂತ ಇಲ್ಲ. ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಇದೆ. ಎಲ್ಲ ಕ್ಯಾನ್ಸರಿಗೂ ಕೀಮೋನೇ ಬೇಕು, ಎಲ್ಲ ಕ್ಯಾನ್ಸರಿಗೆ ರೇಡಿಯೇಷನ್ ಬೇಕು ಅಂತ ಅಲ್ಲ. ಒಂದೊಂದು ಕ್ಯಾನ್ಸರಿಗೆ ಒಂದೊಂದು ರೀತಿ ಟ್ರೀಟ್ಮೆಂಟ್ ಇರುತ್ತೆ. ಈಗ ಗರ್ಭಾಶಯದ ಕ್ಯಾನ್ಸರ್ ಅದಕ್ಕೆ ಸರ್ಜರಿ ಫಸ್ಟ್ ಟ್ರೀಟ್ಮೆಂಟ್. ಅಂಡಾಶಯದ ಕ್ಯಾನ್ಸರ್ ಸರ್ಜರಿ ಮತ್ತು ಕೀಮೊಥೆರಪಿ. ಅದೇ ನಮ್ಮ ಗರ್ಭಾಶಯದ ಕಂಠ ಸರ್ವೈಕಲ್ ಕ್ಯಾನ್ಸರ್ ಅಂತೀವಿ, ಸ್ಟೇಜ್ 1 ಮಾತ್ರ ಆಪ್ರೇಷನ್ ಮಾಡೋದು. ಸ್ಟೇಜ್ 2 ನಂತರ ಖಾಲಿ ರೇಡಿಯೇಷನ್. ನೀವು ಹೇಳಿದ ಪ್ರಕಾರ ಖಾಲಿ ರೇಡಿಯೇಷನ್ನೇ ಕೊಡಬೇಕಾಗತ್ತೆ, ಆಪ್ರೇಷನ್ ಬರೋದಿಲ್ಲ, ರೇಡಿಯೇಷನ್ನೇ ಕೊಡಬೇಕಾಗತ್ತೆ. ಆ್ಯಂಡ್ ಈ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಈ 3 ಏನಂದ್ರೆ ಸರ್ಜರಿ, ಕೀಮೋ, ರೇಡಿಯೇಷನ್ ಎಲ್ಲವೂ ಅಡ್ವಾನ್ಸ್ಡ್. ಪೇಷಂಟಿಗೆ ಹೆದರಿಕೆ, ಭಯ, ಆಯುಷ್ಯದ ಬಗ್ಗೆ ಭಯ ಅಷ್ಟೇ ಅಲ್ಲದೆ ಇದರ ಸೈಡ್ ಎಫೆಕ್ಟ್ಸ್ ಸಹ ಜಾಸ್ತಿನೇ ಇದೆ. ಕೀಮೊಥೆರಪಿಯಾಗಿ ಅಡ್ವಾನ್ಸ್ ಸರ್ಜರಿ, ಸಿಂಪಲ್ ಸರ್ಜರಿ ಅಲ್ಲ, ಕ್ಯಾನ್ಸರ್ ಸರ್ಜರಿ ಈಸ್ ಅಡ್ವಾನ್ಸ್ ಸರ್ಜರಿ. ಅದರಿಂದ ಹೊರ ಬರಬೇಕಂತ ಹೇಳಿ ಪೇಷಂಟ್ ಅದರಿಂದ ಗುಣಮುಖವಾಗಿ ಹೊರಗೆ ಬರ್ತಿರ್ತದೆ, ನಾವು ಅವರನ್ನು ಕೀಮೋಗೆ ಕಳಿಸ್ತೇವೆ. ಇಟ್ ಈಸ್ ಒಂದು ರೀತಿಯ ಟ್ರಾಮಾ ಟು ದ ಪೇಷಂಟ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಕೆಲವು ಕ್ಯಾನ್ಸರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಎಲ್ಲನೂ ಇನ್ವಾಲ್ವ್ ಮಾಡಲೇಬೇಕಾಗತ್ತೆ. ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೇವೆ. ಸರ್ಜರಿ, ಕೀಮೋ, ರೇಡಿಯೇಷನ್ ಎಲ್ಲನೂ ಇನ್ಕ್ಲೂಡ್ ಮಾಡಿ ಕೊಡಬೇಕಾಗತ್ತೆ. ಪೇಷಂಟ್ಗಳು ಮಾನಸಿಕವಾಗಿ ಕುಗ್ಗುತ್ತಾರೆ. ಅದಕ್ಕೋಸ್ಕರ ಅದು ನಮ್ಮ ಕ್ಯಾನ್ಸರ್ ಸರ್ಜನ್ ಅಥವಾ ನಾವು ರೇಡಿಯೇಷನ್ ಅಥವಾ ಮೆಡಿಕಲ್ ಆಂಕಾಲಜಿಸ್ಟ್ ನಮ್ಮ ಕೆಲಸ ಅದು ಪೇಷಂಟಿಗೆ ಕೌನ್ಸಿಲಿಂಗ್ ಮಾಡೋದು. ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮೊದಲು ನಾವು ಅವರಿಗೆ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಕೊಡ್ತೇವೆ. ಆ ಟ್ರೀಟ್ಮೆಂಟಿಂದ ಏನೇನೆಲ್ಲ ಸೈಡ್ ಎಫೆಕ್ಟ್, ಅವರಿಗೆ ಏನೇನೆಲ್ಲ
ಅವರು ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ವಾಟ್ ಈಸ್ ದ ಸಕ್ಸಸ್ ರೇಟ್ ಆಫ್ ದಿಸ್ ಟ್ರೀಟ್ಮೆಂಟ್, ವಾಟ್ ಈಸ್ ದ ಫೇಲಿಯರ್ ರೇಟ್, ನಿಮ್ಮದು 5 ವರ್ಷ ಸರ್ವೈವಲ್ ರೇಟ್ ಎಲ್ಲನೂ ಹೇಳಿ ಪೇಷಂಟ್ನ ಮೆಂಟಲಿ ಪ್ರಿಪೇರ್ ಮಾಡಿದ ನಂತರ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನೋದು ಪೇಷಂಟಿಗೆ ಮಾತ್ರ ಅಲ್ಲ, ಪೇಷಂಟ್ನ ಫ್ಯಾಮಿಲಿನೂ, ಸರೌಂಡಿಂಗ್ ಪೀಪಲ್ ಅವರಿಗೂ ನಾವು ಕರೆದು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ಅವರೇ ಅವ್ರ ಜೊತೆ 24 ತಾಸು ಇರೋರು. ಸೊ ಅವರ ಅವರದ್ದು ಪೇಷಂಟ್ ಒಂದು ಸಲ ಡಯಾಗ್ನೋಸ್ ಆದ ನಂತರ ಇಟ್ ಬಿಕಮ್ ಡಿಪೆಂಡೆಂಟ್ ಆನ್ ದ ಸೊಸೈಟಿ, ಫ್ಯಾಮಿಲಿ ಮೇಲೆ ಪೂರ್ತಿ ಡಿಪೆಂಡೆಂಟ್ ಆಗಿಬಿಡುತ್ತೆ ಕ್ಯಾನ್ಸರ್ ಪೇಷಂಟ್. ಸೊ ಫುಲ್ ಫ್ಯಾಮಿಲಿ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು. ಆ ರೀತಿ ಕೌನ್ಸಿಲಿಂಗ್ ಮಾಡಿನೇ ನಾವು ಟ್ರೀಟ್ಮೆಂಟ್ ಕೊಡೋದು. ಎಸ್. ಸೊ ಡಾಕ್ಟರ್, ನಿಮ್ಮ ಜೊತೆ ಮಾತುಕತೆ ಮುಂದುವರಿಸೋಣ ಒಂದು ವಿರಾಮದ ನಂತರ. ಎಸ್. ಕ್ಯಾನ್ಸರ್ ಅನ್ನುವಂಥದ್ದು ಕೇಳಲಿಕ್ಕೆ ಬಹಳ ಕಷ್ಟ ಆಗುವಂತಹ ಒಂದು ಕಾಯಿಲೆ. ಆದರೆ ಇದನ್ನು ಸೂಕ್ತವಾದ ಒಂದು ಗೈಡೆನ್ಸ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಹೋಗಲಾಡಿಸ್ಬೋದು ಅನ್ನುವಂಥದ್ದು ಮಾತ್ರ ಅರ್ಥ ಆಗ್ತದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಡಾಕ್ಟರ್ ಇದ್ದಾರೆ, ಬನ್ನಿ ನೇರವಾಗಿ ಅವರನ್ನು ಮಾತಾಡ್ಸೋಣ. ಎಸ್ ಡಾಕ್ಟರ್, ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗೊಂದು
ಭಯ ಹುಟ್ಟುವಂತಹ ಕಾಯಿಲೆ ಇದು, ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈಗ ಹೇಳಿದ ನಂತರ ಪ್ರತಿಯೊಬ್ಬರಿಗೂ ಭಯ ಹುಟ್ಟುತ್ತೆ ಈ ಕಾಯಿಲೆಯ ತೀವ್ರತೆಯನ್ನು ತಿಳ್ಕೊಂಡಾಗ. ನೀವು ಆವಾಗಲೇ ಹೇಳಿದ್ರಿ, ಈಗ ಏಜ್ ಫ್ಯಾಕ್ಟರ್ ಇಲ್ಲ, ಏಜ್ ಮೀರಿ ಇದು ಬೆಳೀತಾ ಇದೆ ಕ್ಯಾನ್ಸರ್ ಅನ್ನುವಂಥದ್ದು. ಮಕ್ಕಳಲ್ಲಿ ಕ್ಯಾನ್ಸರ್ ಕಂಡು ಬಂದಲ್ಲಿ, ಈ ಜನನಾಂಗಕ್ಕೆ ಸಂಬಂಧಿಸಿದಂಥ ಕ್ಯಾನ್ಸರ್ ಕಂಡು ಬಂದಲ್ಲಿ ಗರ್ಭಾಶಯ ತೆಗೆಯುವಂತಹ ಏನಾದರೂ ಸಂದರ್ಭ ಬಂದರೆ ಅಂಥದ್ದೇನಾದರೂ ನಡೆಯುತ್ತಾ? ಹಾಗಿದ್ರೆ ಮಕ್ಕಳ ಭವಿಷ್ಯ ಏನು, ಗರ್ಭಾಶಯ ಇಲ್ಲದೆ ಮುಂದೆ ಜೀವನ ಹೇಗೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಇದಕ್ಕೆ ಟ್ರೀಟ್ಮೆಂಟ್, ಈ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಾಗ ಟ್ರೀಟ್ಮೆಂಟ್ ಇದೊಂದು ನಮಗೆ ಚಾಲೆಂಜ್, ನಮಗೆ ಇದೊಂದು ಚಾಲೆಂಜ್ ಥರನೇ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಯಾಕಂದರೆ ಅವರ ಭವಿಷ್ಯ ಇದೆ. 10 ವರ್ಷದ ಮಗುವಿಗೆ ನಾನು ಹೇಳಿದೆ 10 ವರ್ಷ 6 ವರ್ಷದ ಮಕ್ಕಳಿಗೆ ಆಪ್ರೇಷನ್ ಮಾಡಿದ್ದೇವೆ ಅಂತ, ಅವರ ಮುಂದಿನ ಭವಿಷ್ಯ ಏನು? ಸೊ ಅಂಡಾಶಯದ ಈಗ ಹೇಳೋದಾದರೆ ಸಣ್ಣ ಮಕ್ಕಳಲ್ಲಿ ಬರೋದು ಅಂಡಾಶಯದ ಹೆಚ್ಚಾಗಿ ಕ್ಯಾನ್ಸರ್. ಅದಕ್ಕೇನು ಎಲ್ಲನೂ ತೆಗೆದು ಬಿಡ್ತಾರಾ ಅನ್ನುವಂಥ ಒಂದು ಭಯ ಇಲ್ಲ. ಕೆಲವು ಜರ್ಮ್ ಸೆಲ್ ಟ್ಯೂಮರ್ ಅನ್ನೋದು ಯಂಗ್ ಏಜಲ್ಲಿ ಲೆಸ್ ದೆನ್ 20 ಇಯರ್ಸಲ್ಲಿ ಕಂಡು ಬರುತ್ತೆ. ಒಂದು ಅಂಡಾಶಯವನ್ನೇ ತೆಗೆದು ಅವರ ಒಂದು ಗರ್ಭಾಶಯ ಇನ್ನೊಂದು ಅಂಡಾಶಯನ ನಾವು ಉಳಿಸ್ತೀವಿ. ಅದರಿಂದಾಗಿ ಪೇಷಂಟಿದ್ದು ಈ ಮುಂದೆ ಮದುವೆ ಆಗೋದಕ್ಕೆ, ಮಕ್ಕಳು ಮಾಡೋದಕ್ಕೆ, ಸಾಂಸಾರಿಕ ಜೀವನಕ್ಕೆ ಏನು ತೊಂದರೆ ಬರೋದಿಲ್ಲ. ಕೆಲವು ಸಲ 2 ಕಡೆನೂ ಅಂಡಾಶಯ ಎಫೆಕ್ಟ್ ಆಗಿರೋ ಚಾನ್ಸಸ್ಸು ಇರುತ್ತೆ. ಆ ಟೈಮಲ್ಲೂ ನಾವು ಅಟ್ಲೀಸ್ಟ್ ಗರ್ಭಾಶಯವನ್ನಾದರೂ ಉಳಿಸೋಣ. ಯಾಕಂದರೆ ಈಗ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಸೊ ಗರ್ಭಾಶಯ ಇದ್ರೇನು ನಾವು ಓವಮ್ ಡೊನೇಷನ್, ಬೇರೆ ಅಂದರೆ ಅಂಡ ದಾನಿಗಳು ಇರ್ತಾರೆ, ಅಂಡಾಶಯದ ದಾನಿಗಳು, ಅವರಿಂದ ಓವಮ್ ಡೊನೇಷನ್ನ ತೊಗೊಂಡ್ಬಿಟ್ಟು ಮಕ್ಕಳು ಮಾಡುವಂಥದ್ದು. ಅಥವಾ ಒಂದು ವೇಳೆ ಗರ್ಭಾಶಯನೂ ತೆಗಿಬೇಕಾದ ಪರಿಸ್ಥಿತಿ ಬಂದಾಗ ಸರೋಗೇಸಿ ಮೂಲಕ ಮಕ್ಕಳನ್ನು ಪಡಿಬೇಕು. ಆ ರೀತಿ ಮುಂದೆ ಅವ್ರಿಗೆ ಹೇಗೆ ಹೆಲ್ಪ್ ಮಾಡಬಹುದು ಅನ್ನೋ ಎಲ್ಲನೂ ಥಿಂಕ್ ಮಾಡಿ. ಕ್ಯಾನ್ಸರು ಕ್ಯೂರ್ ಆಗಬೇಕು, ಪೇಷಂಟ್ನ ಕ್ವಾಲಿಟಿನೂ ಆಫ್ ಲೈಫ್ನೂ ಎಫೆಕ್ಟ್ ಆಗಬಾರ್ದು, ಮುಂದಿನ ಅವ್ರ ಭವಿಷ್ಯನೂ ಎಫೆಕ್ಟ್ ಆಗದ ಹಾಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯೂಶ್ವಲಿ ಅಂಡಾಶಯದ ಕ್ಯಾನ್ಸರ್ಗಳು ಪುಣ್ಯಕ್ಕೆ ಯಂಗ್ ಏಜಲ್ಲಿ ಬರುವಂಥ ಕ್ಯಾನ್ಸರ್ಗಳು ತುಂಬಾ ಕೀಮೋ ಸೆನ್ಸಿಟಿವ್ ಇರೋದ್ರಿಂದ, ಅಂದರೆ ಕೀಮೋಥೆರಪಿಗೆ ಒಳ್ಳೆ ರೆಸ್ಪಾನ್ಸ್ ಆಗೋದ್ರಿಂದ ನಾವು ಒಂದೇ ಅಂಡಾಶಯ ತೆಗೆದು ಉಳಿದ ಗರ್ಭಚೀಲ ಮತ್ತು ಉಳಿದ ಅಂಡಾಶಯ ಅಂದರೆ ಆಪೋಸಿಟ್ ಅಂಡಾಶಯ ಉಳಿಸೋದ್ರಿಂದ ಪ್ರಾಬ್ಲಮ್ ಇಲ್ಲ ಹೇಳಿದ ಹಾಗೆ. ಆದರೆ ಆ ಪೇಷಂಟ್ಗಳು ಕೀಮೋಥೆರಪಿ ತೊಗೊಳ್ತಾರೆ. ಕೀಮೋಥೆರಪಿ ತೊಗೊಂಡಾಗ ಅವರ ಉಳಿದಿರೋ ಅಂಡಾಶಯದ ಕೆಲಸನೂ ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಭಯ ಒಂದು ಇದ್ದೇ ಇರುತ್ತೆ. ಸೊ ಈಗ ಉಳಿದಿರೋ ಏನು ಅಂಡಾಶಯ ಇದೆ ಅದನ್ನು ನಾವು ಕ್ರಯೋ ಪ್ರಿಸರ್ವೇಷನು ಮಾಡಬಹುದು. ಅಂತ ಹೇಳಿದರೆ ಆ ಅಂಡಾಶಯನ ನಾವು ಫ್ರೀಸ್ ಮಾಡಿ ಕ್ರಯೋ ಪ್ರಿಸರ್ವ್ ಮಾಡಿ. ಎಸ್ ಡಾಕ್ಟರ್, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರಿಂದ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ರಕ್ಷಿತಾ ಅಂತ ಹೇಳಿ. ಓಕೆ, ತಮ್ಮ ಪ್ರಶ್ನೆ ಏನಿದ್ರು ಡಾಕ್ಟರ್ ಹತ್ರ ಕೇಳ್ಬೋದು. ಆಕ್ಚುಲಿ ಇವಾಗ ಡಾಕ್ಟರ್, ನಮಸ್ತೆ ಡಾಕ್ಟರ್. ನಮಸ್ತೆ. ನಮಸ್ತೆ. ಏನ್ ಗೊತ್ತಾ, ಈಗ ನನಗೆ 45 ವರ್ಷ ಆಗ್ತಾ ಬಂತು. Okay. ಈಗ ಅಂತ ಹೇಳಿದ್ರೆ ಮೆನೋಪಾಸ್ ಯಾವ ಡೇಟಿಗೆ ಅಥವಾ ಯಾವ ವಯಸ್ಸಿಗೆ ಅದು ನಿಲ್ತದೆ, ಇಲ್ಲದಿದ್ರೆ ಅದು ಆಗ್ಬೇಕಾದ್ರೆ ಆಗುವಂತ ಪರಿಣಾಮಗಳೇನು ಅಂತ ನನ್ಗೆ ಬೇಕಾಗಿತ್ತು. ಯಾಕಂದ್ರೆ ಆ ಟೈಮಲ್ಲಿ ನಮ್ದು ಹಾರ್ಮೋನ್ಸ್ ಚೇಂಜ್ ಆದಾಗ ನಮ್ಮ ಮಾನಸಿಕ ಒತ್ತಡಗಳು ಜಾಸ್ತಿ ಇರ್ತವೆ, ಅಥವಾ ನಮ್ದು ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸೊ ಅದು ಆಗ್ಬೇಕಾದ್ರೆ ಆಗುವಂತ ಒಂದು ಏನ್ ಚೇಂಜಸ್ ಇರ್ತದೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ನೋಡಿ, ಮೆನಪಾಸ್ ಒಂದು 5ರಿಂದ 10 ವರ್ಷದ ಹಿಂದೆ ಮೆನಪಾಸ್ ಇಂಡಿಯಾದಲ್ಲಿ 47 ವರ್ಷ ವಾಸ್ ಕಟ್ ಆಫ್. 47 ವರ್ಷದಲ್ಲಿ ಮುಟ್ಟು ನಿಲ್ತದೆ ಅಂತ ಹೇಳಿ. ಈಗ ನಾನು ಹೇಳಿದೆ, ಈಗ ಇನ್ನೂ ಎಕ್ಸ್ಟೆಂಡ್ ಆಗಿದೆ. 52 ಅಂತ ಹೇಳಿ ಎಕ್ಸ್ಟೆಂಡ್ ಮಾಡಿದ್ರು. ಈಗ 55 ಕಟ್ ಆಫ್ ತಗೊಂಡಿದ್ದಾರೆ. 55ನೇ ವಯಸ್ಸಿನ ತನಕನೂ ಮುಟ್ಟಾಗ್ತದೆ, ಅಲ್ಲಿ ತನಕನೂ ನಾರ್ಮಲ್ ಮುಟ್ಟಾದರೆ. ಒಂದು ವೇಳೆ 55ರ ನಂತರನೂ ಮುಟ್ಟಾಗ್ತಿದೆ ಅಂತ ಹೇಳಿದರೆ ಒಂದು ಗರ್ಭಾಶಯದ ಪದರದ DNC ಮಾಡಿ ನೋಡಬೇಕಾಗ್ತದೆ, ಏನಾದರೂ ಚೇಂಜಸ್ ಆಗ್ತಿದೆಯಾ ಅಂತ. ಇಲ್ಲದಿದ್ದರೆ 55ರ ತನಕ ರೆಗ್ಯುಲರ್ ಆಗಿ ಮುಟ್ಟಾಗುತ್ತಿದ್ದರೆ ಅದು ನಾರ್ಮಲ್ ಆಗಿಯೇ ನಾವು ಪರಿಗಣಿಸಬೇಕಾಗತ್ತೆ. ರೆಗ್ಯುಲರ್ ಆಗಿ. ಇರ್ರೆಗ್ಯುಲರ್ ಆಗಿ ಆಗ್ತಾ ಇದ್ದರೆ ನಾವು ಕೂಡಲೇ ಡಾಕ್ಟರ್ನ ಕಾಣಬೇಕು. ಮತ್ತು ಈ ಪೆರಿಮೆನಪಾಸಲ್ ಸಿಂಪ್ಟಮ್ಸ್ ಅಂತ ಇರ್ತದೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ದಿನನೇ ತಗೋಬೇಕು. ಆ್ಯಕ್ಚುಲಿ ಅದು ಕ್ಯಾನ್ಸರ್ನ ಜೊತೆ ಆಗುವಂಥದ್ದೇ ಅಲ್ಲ. ಆದರೆ ಸ್ವಲ್ಪ ಹೇಳೋದಂತ ಹೇಳಿದರೆ, ಎಸ್ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸಸ್ ಇನ್ ದ ಹಾರ್ಮೋನ್ಸ್. ಸೊ ಆ ಟೈಮಲ್ಲಿ ನಿಮಗೂ ಗೊತ್ತಾಗುತ್ತೆ ವೇರಿಯೇಷನ್ಸ್ ಇನ್ ದ ಬಾಡಿ, ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬೆನ್ಸಸ್ ಆಗ್ತಿರ್ಬೋದು, ಬಾಡಿಯಲ್ಲೂ ಚೇಂಜಸ್ ಆಗ್ತಿರ್ಬೋದು, ಸ್ವಲ್ಪ ಒಬೇಸಿಟಿ ಎಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕಂತ ಹೇಳಿದರೆ ನೀವು ಆ್ಯಕ್ಟಿವ್ ಆಗಿರೋದು, ಒಳ್ಳೆ ಲೈಫ್ ಸ್ಟೈಲ್, ಯೋಗ ಇಂಥದ್ರಲ್ಲಿ ಇರೋದು, ಅಥವಾ ಸೋಷಲ್ ಆಗಿ ಆ್ಯಕ್ಟಿವ್ ಆಗಿರೋದು, ಡೈವರ್ಟ್ ಯುವರ್ ಮೈಂಡ್. ಸುಮ್ಮನೆ ಒಬ್ಬರೇ ಕುಗ್ಗತಾ ಒಂಥರ ಡಿಪ್ರೆಷನಿಗೆ ಹೋಗೋ ಬದಲು ಸೊಸೈಟಿಯಲ್ಲಿ ಬೇರೆ ಯು ಡೈವರ್ಟ್ ಯುವರ್ ಮೈಂಡ್ ಟು ಸಮ್ ಅದರ್ ಆ್ಯಕ್ಟಿವಿಟೀಸ್, ಹಾಗೆ ಮಾಡ್ಬೋದು. ಮೆನಪಾಸ್ ಆದ ನಂತರ ಒಂದು 2ರಿಂದ 5 ವರ್ಷ ತನಕ ಸ್ವಲ್ಪ ಪೋಸ್ಟ್ ಮೆನಪಾಸಲ್ ಸಿಂಪ್ಟಮ್ಸ್ ಇರ್ತದೆ. ಅದಕ್ಕೂ ಸೂಕ್ತವಾದ ಟ್ರೀಟ್ಮೆಂಟ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಇದೆ, ಅದನ್ನೆಲ್ಲ ತಗೋಬಹುದು.
ಯೂಶ್ವಲಿ ಯಾರು ಆಕ್ಟಿವ್ ಆಗಿರ್ತಾರ ಅಂಥವರಿಗೆ ಎಫೆಕ್ಟ್ ಆಗೋದಿಲ್ಲ. ಯಾರು ಮನೆಯಲ್ಲಿ ಹೌಸ್ ವೈಫ್ಸ್ಗಳು ಸಿಂಗಲ್ ಆಗಿರ್ತಾರ ಅವರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ನಾವು ನೋಡಿರೋ ಪ್ರಕಾರ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ ಇದು ಈಗ ಅಂಡಾಶಯದ ಕ್ಯಾನ್ಸರ್ ಹೇಳಿದೆ. ಗರ್ಭಾಶಯದ ಕ್ಯಾನ್ಸರು 40 ವರ್ಷಕ್ಕಿಂತ ಕಡಿಮೆ ಬಂದವರಿಗೆ ಗರ್ಭಾಶಯ ತೆಗಿಬೇಕಂತ ಇಲ್ಲ. ಅರ್ಲಿ ಸ್ಟೇಜಸಲ್ಲಿ ಅದೇ ಋತುಮಾನದಲ್ಲಿ ವ್ಯತ್ಯಾಸ ಬಂದ ಕೂಡಲೇ ಬಂದರು, ಅರ್ಲಿ ಸ್ಟೇಜಸಲ್ಲಿ ಕಂಡು ಹಿಡಿದ್ರು. ಹಾರ್ಮೋನ್ಸಿಂದಲೂ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಟ್ಯಾಬ್ಲೆಟ್ ಕೊಟ್ಟು ಅವ್ರದ್ದು ಕ್ಯಾನ್ಸರ್ನ ಕಡಿಮೆ ಗುಣಪಡಿಸಿ ಅವರು ಮಕ್ಕಳಾಗುವ ತನಕ ಕಾದು ಮಕ್ಕಳಾದ್ಮೇಲೆ ಅಂಥದ್ದು ಮಾಡಿದ್ದೀವಿ ನಾವು ಟ್ರೀಟ್ಮೆಂಟ್. ಪ್ರೊಜೆಸ್ಟ್ರಾನ್ ಕೊಟ್ಟು ಅದ ನಂತರ ಪೇಷಂಟಿಗೆ 1 ವರ್ಷ ಪ್ರೊಜೆಸ್ಟ್ರಾನ್ ಟ್ರೀಟ್ಮೆಂಟ್ ಆದಮೇಲೆ ನಿಲ್ಲಿಸಿ ಮತ್ತೆ ನಾವು DNC ಮಾಡಿ ನೋಡಿದಾಗ ಕ್ಯಾನ್ಸರ್ ಹೋಗಿದ್ದಾಗ ಪೇಷಂಟಿಗೆ ಕೂಡಲೇ IVF ಸೆಂಟರಿಗೆ ಕಳಿಸಿ ಟೆಸ್ಟ್ ಟ್ಯೂಬ್ ಬೇಬಿನೋ ಏನೋ ಒಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಮಾಡಿಸಿ ಒಂದು ಮಗು ಆದ ನಂತರ ಮತ್ತೆ ಗರ್ಭಚೀಲ ತೆಗಿಬೇಕು. ಆ ರೀತಿನೂ ಮಾಡಿದ್ದೀವಿ ಟ್ರೀಟ್ಮೆಂಟ್, ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಸೊ ಎಲ್ಲದಕ್ಕೂ ಆಪ್ರೇಷನ್ ಅಂತದೇ ಅಲ್ಲ, ಒಂದೊಂದು ಏಜ್ ಒಂದೊಂದು ಸಿಚುವೇಶನಿಗೆ ತಕ್ಕ ಹಾಗೆ ನಮ್ಮ ಟ್ರೀಟ್ಮೆಂಟ್ ಮಾಡಿಫೈ ಮಾಡಬೇಕು. ಅದರಲ್ಲಿ ನಾವು ಪೇಷಂಟಿದ್ದು ಟ್ರೀಟ್ಮೆಂಟು ಎಫೆಕ್ಟ್ ಆಗಬಾರ್ದು. ಪೇಷಂಟಿಗೆ ಅಂದರೆ ಕ್ಯಾನ್ಸರನ್ನು ನಾವು ಟ್ರೀಟ್ಮೆಂಟ್ ಕೊಡೋದೇ ಅವರಿಗೆ ಮಗು ಮಾಡೋದು ಅದು ಅಲ್ಲ ನಮ್ಮ ಧ್ಯೇಯ. ಕ್ಯಾನ್ಸರ್ ಟ್ರೀಟ್ಮೆಂಟು ಆಗಿರಬೇಕು ಆ್ಯಂಡ್ ಅವರ ಲೈಫಿದ್ದು ಮುಂದಿನ ಅದನ್ನು ನಾವು ಫುಲ್ಫಿಲ್ ಮಾಡಬೇಕಾಗತ್ತೆ. ಆ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು. ಎಸ್. ಸೊ ಕೊನೆಯದಾಗಿ ಡಾಕ್ಟರ್ ಏನು ಮೆಸೇಜ್ ಕೊಡ್ತೀರಾ, ಅದ್ರ ಜೊತೆಗೆ ಇವತ್ತು ಬಂದು ಹೇಗೆ ಅನ್ನಿಸ್ತು? ಇಲ್ಲಿಗೆ ಬಂದು ನಾವು ಮಾತಾಡಿದಾಗ ತುಂಬ ಜನ ಕರೆ ಮಾಡಿದ್ದು ಕೇಳಿ ನಿಜ ಸಂತೋಷ ಆಯಿತು. ಎಲ್ರಿಗೂ ಕ್ಯಾನ್ಸರ್ನ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸೆ ಇದೆ. ಯಾಕಂದರೆ ಈಗ ಒಂದು ಕುಟುಂಬ ಕ್ಯಾನ್ಸರ್ ರಹಿತ ಕುಟುಂಬ ಇಲ್ಲ. ಸಾವಿಲ್ಲದ ಮನೆಯಿಂದ ಎಳ್ಳುತ್ತಾ ಅಂತ ಹೇಳಿ ಕಳಿಸಿರ್ಬೋದು, ಯಾವ ಮನೆಯಲ್ಲೂ ಸಾವಿಲ್ಲ ಅಂತ ಬುದ್ಧ ಹೇಳಿರ್ಬೋದು. ಆದರೆ ಈಗ ಕ್ಯಾನ್ಸರ್ ಇಲ್ಲದ ಮನೆಯಿಂದ ಒಂದು ತನ್ನಿ ಅಂತ ಹೇಳಿಕ್ಕಾಗೋದು. ಯಾಕಂದ್ರೆ ಎಲ್ಲ ಮನೆಯಲ್ಲೂ ಕ್ಯಾನ್ಸರ್ ಇದೆ ಅಂಡ್ ಎಲ್ಲರಿಗೂ ಅದ್ರ ಬಗ್ಗೆ ತಿಳ್ಕೊಬೇಕು, ಹೆದರಿಕೆ ಇದೆ. ಅದು ಮೊದಲು ಒಂದು ಸ್ವಲ್ಪ ದಿನದ ಹಿಂದೆ ಹೇಗಿತ್ತು, ಕ್ಯಾನ್ಸರ್ ಬಂತ ಹಣ ಖರ್ಚು ಮಾಡೋದು ಬೇಡ, ಸರ್ವೈವಲ್ ಇಲ್ಲ, ಬಿಟ್ಬಿಡಿ ಆಯಿತು ಮುಗೀತು ಅಂತ. ಈಗ ಹಾಗಲ್ಲ ನೋಡಿ. ಸ್ಟೇಜ್ 1 ಕ್ಯಾನ್ಸರ್ ಡಿಟೆಕ್ಟ್ ಆಯಿತು, 95% ಬದುಕೋ ಚಾನ್ಸಸ್ ಇದೆ. ಸ್ಟೇಜ್ 2 80% ಬದುಕೋ ಅದೇ ಸ್ಟೇಜ್ 3 ಬಂದರೆ 20% ಇಳೀತದೆ ಬದುಕೋ ಚಾನ್ಸಸ್. ಸೊ ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಸರ್ವೈವಲ್ ಇರುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಮಾಡಿ ಸರಿಯಾಗಿ ಸ್ಟಾರ್ಟಿಂಗಿನ ಸಿಂಪ್ಟಮನ್ನೇ ಹುಡುಕಿ ಅರ್ಲಿಯಾಗಿ ಡಿಟೆಕ್ಷನ್ ಮಾಡಿ ಅರ್ಲಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಕ್ಯಾನ್ಸರನ್ನು ಫಸ್ಟ್ ಸ್ಟೇಜಲ್ಲಿ 100% ಕ್ಯೂರು ಸಿಗುವಂಥ ಚಾನ್ಸಸ್ ಇದೆ. ಸೊ ಇಟ್ ಈಸ್ ನಾಟ್ ದ ಎಂಡ್, ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ವಿನ್ ಅಗೇನ್ಸ್ಟ್ ದ ಕ್ಯಾನ್ಸರ್. ಎಸ್, ನಿಮ್ಮನ್ನು ಭೇಟಿ ಆಗ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಿ ಭೇಟಿ ಆಗ್ಬೋದು? ಸೊ ನಾನು ಹೇಳಿದ ಹಾಗೆ ಮೆಡಿಕಲ್ ಕಾಲೇಜ್ನಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಇರ್ತೇನೆ ಮಧ್ಯಾಹ್ನ ತನಕ. ಅದ ನಂತರ ನಮ್ಮದು ಇದರಲ್ಲಿ ಸುರತ್ಕಲ್ನಲ್ಲಿ ನಂದು ಅತುಲ್ಯಂ ಅಂತ ಹೇಳಿ ಒಂದು ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಇದೆ, ಅದರಲ್ಲೂ ಭೇಟಿ ಆಗ್ಬೋದು. ಹಾಗೂ ನಾನು ಯೂಶ್ವಲಿ ಐ ಆಮ್ ಅ ಫ್ರೀಲ್ಯಾನ್ಸರ್. ನಾನು ಇಂಡಿಯಾನಕ್ಕೂ ಹೋಗ್ತಿರ್ತೇನೆ, SES ಹೋಗ್ತಿರ್ತೇನೆ, ಮಂಗಳಾಗ ಹೋಗ್ತಿರ್ತೇನೆ, ಮಂಗಳ ನರ್ಸಿಂಗ್ ಹೋಮ್. ಸೊ ಎಲ್ಲಾದರೂ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಆದ ನಂತರ ನೀವು ನಿಮಗೆ ಎಲ್ಲಿ ಯಾವ ಹಾಸ್ಪಿಟಲಲ್ಲಿ ಅನುಕೂಲ ಇದೆಯೋ ಆ ಹಾಸ್ಪಿಟಲಲ್ಲಿ ನಾನು ಬಂದು ನೋಡ್ತೇನೆ. ಇಲ್ಲದಿದ್ದರೆ ಸುರತ್ಕಲ್ ಏರಿಯಾ ಅಂತ ಹೇಳಿದ್ರೆ ಸುರತ್ಕಲಲ್ಲಿ ನಾನು ಸಂಜೆ ಹೊತ್ತಲ್ಲಿ ಕ್ಲಿನಿಕಲ್ಲಿ ಇರ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಕ್ಕೆ. ಥ್ಯಾಂಕ್ ಯು. ಎಸ್, ಕ್ಯಾನ್ಸರ್ ಕುರಿತಾದ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ TV. ನಮಸ್ಕಾರ.